ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಮಸ್ಕಾರ. ಸೊಲ್ಮೆಲು ನಿಮ್ಮ ಮೆಚ್ಚಿನ ತಿರುಗುಬಾಣಕ್ಕೆ ಸ್ವಾಗತ. ನಾನು ಜಿತೇಂದ್ರ ಕುಂದೇಶ್ವರ. ಇಂದಿನ ತಿರುಗುಬಾಣದ ಅತಿಥಿ ಕಾಂಗ್ರೆಸ್ ನಾಯಕ, ಮಾಜಿ ಶಾಸಕ ಮೊಯ್ದೀನ್ ಬಾವ. ಉತ್ತರ ಕ್ಷೇತ್ರದ ಓಣಿಗಳಲ್ಲಿ ಕಾಂಕ್ರೀಟ್ ಕಾಮಗಾರಿಗಳನ್ನು, ರಸ್ತೆ ಕಾಮಗಾರಿಗಳನ್ನು ಮಾಡುವ ಮೂಲಕ ಅಭಿವೃದ್ಧಿಯ ಪರ್ವವನ್ನು ತೋರಿಸಿದವರು. ಎಲ್ಲಿಂದಲೂ ಹೇಗಾದರೂ ಮಾಡಿ ಅನುದಾನಗಳನ್ನು ತರಬಲ್ಲಂತಹ ಸಾಮರ್ಥ್ಯ ಹೊಂದಿದ ಹಾಗೂ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜನರೊಂದಿಗೆ ಬೆರೆಯುತ್ತಿದ್ದಂತಹ ಮೊಯ್ದೀನ್ ಬಾವ ಇಂದಿನ ತಿರುಗುಬಾಣದ ಅತಿಥಿ. ಮೊಯ್ದೀನ್ ಬಾವ ಅವರೇ, ತಿರುಗುಬಾಣಕ್ಕೆ ಸ್ವಾಗತ. ನಮಸ್ಕಾರ. ಮೊಯ್ದೀನ್ ಬಾವ ಅವರೇ, ನಿಮ್ಮದು ಎಲ್ರಿಗೂ ಗೊತ್ತಿದ್ದಾಗೆ ನೀವೊಬ್ಬರು ಶಾಸಕರು, ಸರಳವಾಗಿರ್ತೀರಿ ಅಂತ. ನಿಮ್ಮ ಉದ್ಯೋಗ ಎಂತ, ಬಿಸ್ನೆಸ್ ಏನು? ನಾರ್ಮಲಿ ನಾನು ಬಿಸ್ನೆಸ್ನಲ್ಲಿ ಇಲ್ಲ. ನನ್ನ ಮಗ ಇದ್ದಾನೆ, ಅವನು ಬಿಸ್ನೆಸ್ನ ವ್ಯವಹಾರಗಳನ್ನು ನೋಡ್ತಾ ಇರ್ತಾನೆ. ಟ್ರೇಡಿಂಗ್ ಬಿಸ್ನೆಸ್ ಮಾಡಿಕೊಂಡು ಇದು ಮಾಡ್ತಾ ಇರ್ತಾನೆ ಅವನು. ಸರಿ, ನೀವು ನಮಗೊಂದು ವರ್ತಮಾನ, ನೀವೊಂದು IPL ಟೀಮನ್ನೇ ಖರೀದಿ ಮಾಡ್ತೀರಿ, ಈಗಾಗಲೇ KPL ಅಂತ ಎಲ್ಲ ಮಾಡ್ತಾ ಇದ್ದೀರಿ. ಇಲ್ಲಪ್ಪ, IPLನ ವ್ಯವಸ್ಥೆಗೇನು ನಾನು ಇದು ಮಾಡಿಲ್ಲ. ಅಷ್ಟವರೆಗೇನು ನಾವು ಆಲೋಚನೆ ಮಾಡಿಲ್ಲ. ಆ ಥರದ ಆಲೋಚನೆಯೂ ಇಲ್ಲ. ಈ ಭಾಗದಲ್ಲಿ KPL ಈಗ KPL ಸ್ಟಾಪ್ ಆಗಿದೆ. KPL ಇರುವಂಥ ಸಂದರ್ಭದಲ್ಲಿ ನಾವು ಮಾಡಿದ್ದೆವು. ಆಮೇಲೆ ಅದಕ್ಕೆ ಕಳಂಕ ಬರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಆ ಬೆಟ್ಟಿಂಗ್ ಇದ್ದ ವಿಷಯದಲ್ಲಿ ಬಂದಿದ್ದ ಸಂದರ್ಭದಲ್ಲಿ, ಯಾವುದು ಬೆಟ್ಟಿಂಗ್ ಬಂದ ವಿಷಯ? KPLಗೆ ಬೆಟ್ಟಿಂಗಿನ ಆರೋಪಗಳು ಬಂತು. ಆ ಸಂದರ್ಭದಲ್ಲಿ ನಾವು ಅದನ್ನು ಬಿಟ್ಟು ನಿರಾಳವಾಗಿದ್ದೆವು. ತದನಂತರ ಈಗ ಬೆಟ್ಟಿಂಗ್ನ ಇದರ ಆರೋಪ ಇರುವುದರಿಂದ ಅದು KPL ನಿಂತಿದೆ ಈಗ. ಹಾಗಾಗಿ ನಿಮಗೆ ಹೋಗ್ಲಿಕ್ಕೆ ಆಗ್ತದೆ. ಈಗ ನೀವು ನಿಮ್ಮದೇ ಸರ್ಕಾರ ಇತ್ತು ಒಂದು ಕಾಲದಲ್ಲಿ, ಅಂದರೆ ನೀವು ಶಾಸಕರಾಗಿದ್ದಾಗ ನಿಮ್ಮ ಚೊಕ್ಕಬೆಟ್ಟಿನ ಮನೆ ಅರಮನೆಯಾಗಿತ್ತು. ಎಷ್ಟು ಜನ ಅಹವಾಲುಗಳನ್ನು ಕೆಲಸ ಮಾಡಲಿಕ್ಕೆ. ಈಗ ನೋಡಿದರೆ ನಿಮ್ಮ ಗೇಟ್ ಹಾಕಿದ್ದು ತೆರೆದೇ ಕೆಲವು ತಿಂಗಳಾಯಿತು, ವರ್ಷವಾಯಿತು, ಅಲ್ಲಿ ಹುಲ್ಲೆಲ್ಲ ಬೆಳೆದಿದೆ. ಯಾಕೆ ನೀವು ಸುರತ್ಕಲ್ ಕ್ಷೇತ್ರವನ್ನು ಬಿಡ್ತೀರಾ? ಇಲ್ಲ, ಈ ಸುರತ್ಕಲ್ ಕ್ಷೇತ್ರಕ್ಕೂ ಅದಕ್ಕೆಲ್ಲ ಅದು ಸ್ವಲ್ಪ ರಿನಿವೇಷನ್ ಮಾಡುವ ಅಂತೇಳಿ ನಾನು ಮನೆಯದ್ದು ರಿನಿವೇಷನ್ಗೆ ನಾನು ಕೈ ಹಾಕಿದ್ದೇನೆ. ಆದ್ದರಿಂದ ಅದನ್ನು ಆದ ತಕ್ಷಣ ನಾನು ಅಲ್ಲಿಗೆ ಶಿಫ್ಟ್ ಆಗ್ತೇನೆ. ನಾನು ನನ್ನ ಕಚೇರಿ ಕೂಲೂರಲ್ಲಿರೋದರಿಂದ ನಾನು 24/7 ಇಲ್ಲಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಕ್ಷೇತ್ರನೇ. ಸರಿ, ಕೂಳೂರು ನಿಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ ಎಲ್ಲ. ಆ ಬಗ್ಗೆ ಎಲ್ಲ ನಮಗೊಂದು ಕಾಣುವಾಗ ಒಂದು ವ್ಯತ್ಯಾಸವನ್ನು ಕಾಣ್ತಾ ಇರುವಂಥದ್ದು. ಈಗ ಹಾಗಾದರೆ ನೀವು ಸುರತ್ಕಲ್ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡೋದು? ಅಂದರೆ ಮುಂದಿನ ಬಾರಿ ನಿಮಗೆ ಟಿಕೆಟ್ ಸಿಗ್ತದೆ? ನಾವು ಟಿಕೆಟ್ ಸಿಗುವಂತಹ ಒಂದು, ಯಾಕೆಂತೇಳಿ ನಾನು ಹಿಂದೆ ಮಾಡಿದಂಥ ಕೆಲಸ ಈಗ ಜನರಲ್ಲಿ ಅದು ತದನಂತರ ಆಗದಂತಹ ಡೆವಲಪ್ಮೆಂಟ್ನಿಂದ ಜನರ ಮೇಲೆ ಒಂದು ಜನರು ವಿಶ್ವಾಸ ಇಟ್ಟಿದ್ದಾರೆ ನನ್ನ ಮೇಲೆ. ಏನಾದರೂ ಆಗದಂಥ ಕೆಲಸ ಅದನ್ನು ಮುಂದುವರಿಬೇಕಿದ್ರೆ ಮೊಯ್ದೀನ್ ಬಾವ ಬಂದರೆ ಆಗ್ತದೆ ಅಂತ ಹೇಳುವಂಥ ಒಂದು ಅವರಿಗೆ ಒಂದು ಆಶೆ ಇದೆ. ಆ ಆಶೆ ಆಶೋತ್ತರವಾಗಿ ನಾನು ಮುಂದಿನ ಒಂದು ಸಲಕ್ಕೆ ಚುನಾವಣೆಗೆ ನಿಲ್ಲುವಂಥ ಒಂದು ತೀರ್ಮಾನಕ್ಕೆ ಬದ್ಧನಾಗಿದೆ. ಅಂದರೆ ಹಿಂದೆ ಏನಾಗಿತ್ತು ಹೇಳಿದರೆ, ಹಿಂದೆ ಮೊಯ್ದೀನ್ ಬಾವರ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಈಗ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತೀರಿ, ಇದರಲ್ಲಿ ಹೋಗ್ತೀರಿ ಅಂತ. ಅಂದರೆ ಹಿಂದೆ ನಿಮ್ಮ ಸಹೋದರ ಮುಮ್ತಾಜ್ ಅಲ್ಲಿ ಇರಬೇಕಲ್ಲ, ಅವರು ಮುಸ್ಲಿಂ ಸಂಘಟನೆಗಳಲ್ಲಿ ತುಂಬ ಸಕ್ರಿಯರಾಗಿದ್ದರು. ಹಾಗಾಗಿ ಅವರಿಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ಗಳಿತ್ತು. ಕೇರಳದ ಉಸ್ತಾದ್ AP ಉಸ್ತಾದ್ ಅವರ ಸಂಪರ್ಕದಿಂದ ಆಂಟನಿಯವರ ಮೂಲಕ ನಿಮಗೆ ಒಂದು ಕೇಂದ್ರದಿಂದ ಶಿಫಾರಸು ಮೂಲಕ ನಿಮಗೆ ಟಿಕೆಟ್ ಬಂತು ಅಂತ ಮಾಹಿತಿ ಇತ್ತು. ಇಲ್ಲ ನೋಡಿ, ವಿಷಯ ಏನು ಅಂತ ಹೇಳಿದರೆ
ಲಾಸ್ಟ್ ಟೈಮ್ ಎಲ್ಲ ನನಗೆ ಸಿಕ್ಕಿದ್ದು ಟಿಕೆಟು. ಅಲ್ಲ ನಂದು ಅಲ್ಲ, ಅದು ಟರ್ಮ್ ಆಯ್ತು ಆರಂಭದಲ್ಲಿ. ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುದರಿಂದ ಆ ಸಂದರ್ಭದಲ್ಲಿ ಅಭ್ಯರ್ಥಿಯಾಗಿದ್ದಂಥ ವಿಜಯಕುಮಾರ್ ಶೆಟ್ಟಿ ಅವರು ಅಷ್ಟು ಆಸಕ್ತಿ ತೋರಲಿಲ್ಲ ಪ್ರಥಮ ಬಾರಿಗೆ. ಆ ಸಂದರ್ಭದಲ್ಲಿ ನಾನು ಪಾಲೆಮಾರದವರಿಗೆ ಸ್ಪರ್ಧಿಸಿ ಸ್ವಲ್ಪ ಮತದಿಂದ ಸೋತಿದ್ದೆ. ತದನಂತರದ ವ್ಯವಸ್ಥೆಯಲ್ಲಿ ನಾವು ಎಲ್ಲ ವ್ಯವಸ್ಥೆಗಳನ್ನು ಒಂದು ಮಾಡ್ಕೊಂಡು, ಯಾಕೆಂದರೆ ವಿಜಯಕುಮಾರ್ ಶೆಟ್ಟಿಯವರು ಒಂದು ಅಭ್ಯರ್ಥಿಯಾಗಿ ಹಾಕುವಂಥ ಒಂದು ವ್ಯವಸ್ಥೆಯಲ್ಲಿದ್ದರು. ಆ ಸಂದರ್ಭ ನಮ್ಮ ಹೋರಾಟನೂ ಇತ್ತು. ಆ ಸಂದರ್ಭದಲ್ಲಿ ಆ ಹೋರಾಟದಲ್ಲಿ ನನಗೆ ಟಿಕೆಟ್ ಸಿಕ್ಕಿ ನಾನು ಗೆಲ್ಲುವಂಥ ಪರಿಸ್ಥಿತಿಗೆ ಬಂದಿದ್ದೆ. ಈ ಬಾರಿ ಅಂದರೆ ಆವಾಗ ವಿಜಯಕುಮಾರ್ ಶೆಟ್ಟರು ಪಾಪ ನಿಮ್ಮ ಹತ್ರ ಒಂದು ಕಾಂಪ್ರಮೈಸ್ ರೀತಿಯಲ್ಲಿ ಆಯಿತು. ಅಂದರೆ ನಾವು ಆಯಿತು MLA ಟಿಕೆಟ್ ಬೇಡ, ನನಗೆ MLC ಕೊಡಿಸಿ ಅಂತ ಹೇಳಿದರು. ನೀವು ಆ್ಯಂಟಿನಿಯವರ ಹತ್ರ ಕೂಡ ಕರ್ಕೊಂಡು ಹೋಗಿದ್ರಿ. ಕೊನೆಗೆ ಅವರಿಗೆ MLC ಟಿಕೆಟ್ ಕೂಡ ಸಿಗಲಿಲ್ಲ, ಅಥವಾ ಸೀಟು ಕೂಡ ಸಿಗಲಿಲ್ಲ. ಒಂದು ಮಾತು ವಚನ ಭಂಗ ಅಂತ ಕಾಣೋದಿಲ್ವಾ? ಇಲ್ಲ, ನಾವೇನು ಆಶ್ವಾಸನೆ ಅಂತ ಹೇಳುವಂಥ ಕೊಡುವಂಥದ್ದು ನಂದಲ್ಲ. ನಾವು ಟ್ರೈ ಮಾಡುವಂಥದ್ದು. ನೋಡಿ, ಈಗ ಪಕ್ಷ ಭಾಳ ದೊಡ್ಡದಿದೆ. ಎಲ್ಲ ವ್ಯವಸ್ಥೆಗಳನ್ನು ಆ ಪಕ್ಷದ ಜೊತೆಯಲ್ಲಿ ನಾವು ಅದರ ಆಶೀರ್ವಾದದ ಮೂಲಕ ಯಾವುದೇ ಒಂದು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಆಗ್ತದೆ. ಬಟ್ ಅದಕ್ಕಾಗಿ ನಾವು ಪ್ರಯತ್ನ ಪಟ್ಟಿದ್ದೇವೆ. ಬಟ್ ನಿಮ್ಗೆ ಗೊತ್ತಿದೆ ಅಲ್ಲ, ಕಾಂಗ್ರೆಸ್ ಪಕ್ಷ ಭಾಳ ದೊಡ್ಡ ಪಕ್ಷ ಇರುವಂಥ ಸಂದರ್ಭದಲ್ಲಿ ಎಲ್ರಿಗೂ ಒಂದು ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳುವಂತಹದ್ದು ಆಗ್ತಾ ಇಲ್ಲ ಅಂತ ಹೇಳುವಂಥ ಪ್ರಶ್ನೆ. ಆದರೂ ಕೊನೆಗೆ ಅವರು ಸಣ್ಣ ಒಂದು ಬೇಡಿಕೆ ಇಟ್ಟಿದ್ರು, ಅಂದರೆ ಶಾಸಕರಾಗಿದ್ದವರಲ್ಲ, ಒಂದು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಹುದ್ದೆ ಆದರೂ ಕೊಡಿ ಅಂತ. ಇಲ್ಲ, ಬ್ಲಾಕ್ ಕಾಂಗ್ರೆಸ್ನ ಹುದ್ದೆ ಅವರು ಇಲ್ಲ ಇವರೇ ನೋಡಿ, ಇವರು ಸನಿಲ್ ಅವರಿಗೆ ಕೊಟ್ಟರಿ. ಇಲ್ಲ, ನಾನು ಹೇಳೋದು ಕೇಳಿ, ನಾನು ಅವರು ಆರೋಗ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಅವರ ಹತ್ರನೇ ಇತ್ತು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ, ಅವರೇ ಇದ್ರು, ನಾನು ಶಾಸಕನಾಗಿದ್ದೆ. ಅದರ ಬಟ್ಟಿಗೆ ಏನು ತೊಂದರೆ ಇಲ್ಲ, ಒಟ್ಟು ತೊಡಕಿರಲಿಲ್ಲ. ಬಟ್ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ನನಗೆ ಅಷ್ಟು ಸ್ಪಂದನೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಿ ಪುರುಷೋತ್ತಮ್ ಅಂತ ಹೇಳುವಂತಹ ಮಾಜಿ ಉಪಮೇಯರನ್ನು ಅವರು ಒಂದು ಲೆಟರ್ ಕೊಟ್ಟರು ನನಗೆ. ಅವರ ಆದೇಶದ ಪ್ರಕಾರ ನಾನು ಅವರನ್ನು 1 ವರ್ಷ ಮಾಡಿದ್ದೆ. ನಾವು ಮತ್ತೆ ಅದಕ್ಕೆ ಫುಲ್ ಫ್ಲೆಜ್ ಆಗಿ ಒಬ್ಬ ಅಧ್ಯಕ್ಷ ಬೇಕಂತ ಹೇಳುವಂಥ ನೆಲೆಯಲ್ಲಿ ತದನಂತರ ಆ ಪುರುಷೋತ್ತಮನವರ ಒಂದು ಆಡಳಿತ 1 ವರ್ಷದ ಇದರ ನಂತರ ಕೇಶವ್ ಸನಿಲ್ರನ್ನು ನಾವು ಪರ್ಮನೆಂಟ್ ಆಗಿ ಅಲ್ಲಿ ಪೋಸ್ಟಿಂಗನ್ನು ಕೊಟ್ಟದ್ದು ಆ್ಯಕ್ಚುಲಿ. ಸರಿ, ಈಗ ಎಲ್ಲ ಕಡೆ ಕರಾವಳಿ ಸಾಧಾರಣ ಈ ಭಾಗದಲ್ಲೆಲ್ಲ ಅಂದರೆ ಹೋದಾಗ ಒಂದು ಹೊಸ ಹೆಸರು ಕೇಳಿದ್ದೇವೆ, ಹೆಸರು, ಅದರ ಫೋಟೋವಿದ್ದು ಇನಾಯತ್ ಅಲಿ ಎಲ್ಲ ಕಡೆ ಫ್ಲೆಕ್ಸ್ಗಳು ಕಾಣ್ತಾ ಇದೆ, ಮತ್ತು ಅಭಿನಂದನೆಗಳನ್ನು ಶುಭಗಳನ್ನು ಕೋರ್ತಾ ಇದ್ದಾರೆ. ಒಂದು ಮಾಧ್ಯಮದಲ್ಲೂ ಕೂಡ ಅಥವಾ ರಾಜಕೀಯದ ಪಡಸಾಲೆಯಲ್ಲಿ ಒಂದು ಕೇಳಿ ಬರ್ತಾ ಹೆಸರು ಏನು ಹೇಳಿದರೆ, ಇನಾಯತ್ ಅಲಿಗೆ ಸುರತ್ಕಲ್ನ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಅಂತ. ಇದಕ್ಕೋಸ್ಕರ ನಮ್ಮ ಇಫ್ತಿಖಾರ್ ಅಲಿಯವರು DK ಶಿವಕುಮಾರ್ ರಾಜ್ಯಾಧ್ಯಕ್ಷರಾದಂಥ ಅವರ ಹತ್ರ ಮಾತಾಡಿ ಅವರಿಗೊಂದು ಭರವಸೆಯನ್ನು ಕೊಟ್ಟಿದ್ದಾರೆ, ನೀವು ಕೆಲಸ ಮಾಡಿ ಅಂತ. ಹೀಗೊಂದು ವರ್ತಮಾನ ಬರ್ತಾ ಇದೆ. ಅಂದರೆ ಇದು ಒಬ್ಬರೊಬ್ಬರು ಹೇಳುವಂಥದ್ದಲ್ಲ, ತುಂಬ ಹೇಳುವಂಥದ್ದು, ಮತ್ತು ಎಲ್ಲ ಕಡೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ, ಹೆಸರು ಕೇಳಿ ಬರುವಂತಹದ್ದು ಹೌದು, ನಾನು ಅದನ್ನಲ್ಲ ಅಂತ ಹೇಳೋದಿಲ್ಲ. ಮತ್ತೆ ಅವರು ಪೋಸ್ಟರನ್ನು ಹಾಕಿರುವಂತಹದ್ದು ಜನರಲ್ ಸೆಕ್ರೆಟರಿ ಆಗಿ ಆಗಿರುವಂತಹ ಸಂದರ್ಭದಲ್ಲಿ ಎಲ್ಲ ಕಡೆನೂ ಪೋಸ್ಟರ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಜನರಲ್ ಸೆಕ್ರೆಟರಿ ತುಂಬ ಜನ ಖಂಡಿತ ಆಗಿದ್ದಾರೆ. ಬಟ್ ಇವರು ಎಲ್ಲ ಕಡೆನೂ ಹಾಕುವಂಥ ಒಂದು ಪಾಪ್ಯುಲಾರಿಟಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಹೇಳುವಂತಹದ್ದು ಟಿಕೆಟ್ ಸಿಕ್ಕುವಂತಹದ್ದಲ್ಲ. ಇಲ್ಲಿ ನೀವು ಮಂಗಳೂರು ಉತ್ತರ ಕ್ಷೇತ್ರ, ಇಫ್ತಿಖಾರ್ ಅವರು ಹೇಳಿದ ಥರ ಅದು ಒಂದು ಕಾಂಗ್ರೆಸ್ಸಿನ ಒಂದು ಪ್ರಬಲ ಕ್ಷೇತ್ರ ಅಲ್ಲ ಮಂಗಳೂರು ಉತ್ತರ ಕ್ಷೇತ್ರ, ನಿಮ್ಗೆ ಗೊತ್ತಿದೆ. ಅಲ್ಲಿ ಆದರೆ ಮೈನಾರಿಟಿ ವೋಟ್ಸ್ ಜಾಸ್ತಿ ಇರೋದ್ರಿಂದ ಇಫ್ತಿಖಾರ್ ಅವರು, ಅವರ ಖಾದರ್ ಅವರದ್ದು ಅಲ್ಲಿ ಕ್ಯಾಂಡಿಡೇಟ್ ಫುಲ್ ಆಗಿ ಮುಂಚಿನಿಂದಲೂ ಅದೊಂದು ಕಾಂಗ್ರೆಸ್ಗೆ ಕಟ್ಟಿಟ್ಟ ಬುತ್ತಿ ಯಾವಿರುವಂತಹ ಸಂದರ್ಭದಲ್ಲಿ ಉಳ್ಳಾಳದೊಂದು ಉಳಿತದೆ. ಇಲ್ಲಿ ಮಂಗಳೂರು ಉತ್ತರ ಆಗಿಲ್ಲ. ಯಾವ ರೀತಿಯಲ್ಲಿ ನಿಮ್ಗೆ ಗೊತ್ತಿದೆ, ಈ ಹಿಂದೆ ಆದಂತಹ ಕೋಮುಗಲಭೆಗಳು ಇಲ್ಲಿಗೆ ಯಾವ ರೀತಿ ಬಹಳ ಸೂಕ್ಷ್ಮ ಪ್ರದೇಶ ಅಂತ ಹೇಳುವಂಥ ಅಣೆಪಟ್ಟಿರುವಂತಹ ಪ್ರದೇಶ. ಆ ಪ್ರದೇಶದಲ್ಲಿ ಒಂದು ಅಲ್ಪಸಂಖ್ಯಾತ ಮುಸ್ಲಿಮ್ನಾಗಿ ನನಗೆ ಬಹುಸಂಖ್ಯಾತರು ಆಶೀರ್ವಾದ ಮಾಡಿರುವಂತಹದ್ದು ಅದೊಂದು ದೊಡ್ಡ ಒಂದು ಸಾಧನೆ ಅಂತ ಹೇಳುವಂತಹದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಅದಕ್ಕಾಗಿ ನಾನು ಯಾವ ರೀತಿ ನನ್ನ ಬಾಲ್ಯದಿಂದಲೂ ನನಗೆ ಯಾವ ರೀತಿಯಲ್ಲಿ ತಂದೆ ತಾಯಿ ನನಗೆ ಈ ಲೋಕವನ್ನು ತೋರಿಸಿದ್ದಾರೆ, ಯಾವ ರೀತಿಯಲ್ಲಿ ನಾನು ನನ್ನ ಧರ್ಮದ ವ್ಯವಸ್ಥೆಯಲ್ಲಿ ಮುಂದುವರಿತಾ ಇದ್ದೇನೆ, ಆ ಧರ್ಮ ತಿಳಿಸಿದ ಪ್ರಕಾರನೇ ನನಗೆ ಶಿಕ್ಷಣ ಕೊಟ್ಟಂತಹ ನನ್ನ ಗುರುಗಳು ನಾನು ಸಮಾನತೆಯ ದೃಷ್ಟಿಯಿಂದ ಇಟ್ಟಿದ್ದೇನೆ. ಯಾಕೆಂದರೆ ನನಗೆ ಬುದ್ಧಿಯನ್ನು ಆ ಸ್ಕೂಲಿನಲ್ಲಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ಎಲ್ಲರೊಂದಿಗೆ ಇರಬೇಕು,
ಅಂತ ಹೇಳುವಂತಹ ಒಂದು ವ್ಯವಸ್ಥೆಯನ್ನು ಕೊಟ್ಟಂತಹ ಗುರುಗಳನ್ನು ಸಮೇತ ನಾನು ಸಮಾನವಾಗಿ ಬಾಲ್ಯದ ದಿವಸಗಳಿಂದಲೇ ನೋಡ್ತಿರುವಂತಹ ಸಂದರ್ಭದಲ್ಲಿ ನಾನು ಹುಟ್ಟಿದ ಮಗುವಿನ ಥರನೇ ಇವತ್ತು ಆ ಮಗುವಿಗೆ ಜಾತಿ ಮತ ಭೇದ ಅಂತ ಹೇಳುವಂಥ ಪರಿವಿರೋದಿಲ್ಲ, ಎಲ್ಲರನ್ನು ಸಮಾನವಾಗಿ ನೋಡುವಂಥ ಕೆಲಸವನ್ನು ಮಾಡುತ್ತಾ ಬಂದಿರುವುದರಿಂದ ಆ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ನಾನು ಸೋತ್ರನು, ದ್ವಿತೀಯ ಬಾರಿಗೆ ನಾನು ಗೆಲ್ಲುವಂತಹ ಒಂದು ಅದು ಇಲ್ಲಿಯ ಮಂತ್ರಿಗಳದ್ದಾಗಿದ್ದಾರೆ ಅವರ ವಿರುದ್ಧ ಗೆಲುವು ಸಾಧಿಸುವಂತಹ ಒಂದು ಕೆಲಸ ಆಯಿತು. ತದನಂತರ ನಾನು ನನ್ನ 5 ವರ್ಷದ ಆಡಳಿತದಲ್ಲಿ ಯಾವುದೇ ರೀತಿಯ ಒಂದು ನಾನು ಬೇರೆ ಅರ್ಥವನ್ನು ತರದೆ, ಇಲ್ಲಿ ದುಡ್ಡು ಅಥವಾ ಇನ್ನೊಂದು ಯಾವುದು ವ್ಯವಸ್ಥೆಯನ್ನು ಕರಪ್ಷನ್ಗೆ ನಾನು ಅವಕಾಶವನ್ನು ಕೊಡದೆ ಕ್ಷೇತ್ರ ಡೆವಲಪ್ಮೆಂಟ್ ಪ್ರತಿ ಒಂದು ಕ್ಷೇತ್ರದ ಮೂಲೆಗಳಲ್ಲೂ ಡೆವಲಪ್ಮೆಂಟ್ನ ಒಂದು ಪರ್ವವನ್ನು ತರುವಂಥ ಕೆಲಸವನ್ನು ಮಾಡಿದೆ. ಅದು ಶಾಸಕನಾಗಿ, ಮಂತ್ರಿಯಾಗಿ ಅಲ್ಲ, ಒಂದು ಶಾಸಕನಾಗಿ ಮಾಡುವಂಥ ಕೆಲಸ ಎಷ್ಟರ ಮಟ್ಟಿಗೆ ತೀರ್ತದೆ ಅಷ್ಟರ ಮಟ್ಟಿಗೆ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ನನಗೆ ನನ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರೊಂದಿಗೆ ಹಠ ಮಾಡಿಕೊಂಡು ತರುವಂಥ ಕೆಲಸ, ಇತರ ಮಂತ್ರಿಗಳೊಂದಿಗೆ ಅವಕಾಶಗಳನ್ನು ತರುವಂಥ ಕೆಲಸವನ್ನು ಮಾಡಿ ಈ ಸುರತ್ಕಲ್ ಈ ಭಾಗದ ಥರನೇ ನಾವು ಬರೀ MLA ಆಗಿರೋದಲ್ಲ, ಆದ ನಂತರ ಜನರು ಆ ಕೆಲಸ ಮಾಡಿದ್ದಾನೆ, ಆ ನೆನಪನ್ನು ಉಳಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಅದು ಒಂದೇ ಸಮುದಾಯಕ್ಕೆಲ್ಲ, ಬಹುಶಃ ಮೈನಾರಿಟಿ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಅಥವಾ ಹಿಂದುಳಿದ ವರ್ಗದಲ್ಲಿ ಬಹುಶಃ ನೀವು ಹೇಳೋದಾದರೆ ಇಡೀ ಹಿಂದುಳಿದ ವರ್ಗದ ಮಂತ್ರಿಗಳು ತರದಂತಹ ಸಾಧನೆ 24 ಬಿಲ್ಲವ ಮಂದಿರಗಳಿಗೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಿಲ್ಲವ ಮಂದಿರ, ಬಹುಶಃ ಅವರು ಇರುವಂಥ ಅವರ ಇದಿರುವಂತಹ ಕೇರಳಕ್ಕೂ ಸಮೇತ ನಾನು 3 ಸರ್ತಿ ಹೋಗುವಂತಹ ಭಾಗ್ಯ ನನಗೆ ಆಗಿತ್ತು. ಆ ಟೈಮಲ್ಲಿ ಅವರ ಒಂದು ಸಂದೇಶ, ಒಂದೇ ಜಾತಿ ಒಂದೇ ಮತ, ಈ ಮಣ್ಣಿನಲ್ಲಿ ಹುಟ್ಟಿದವರಂತೆಲ್ಲರೂ ನಾವು ಸರಿಸಮಾನತೆಯಿಂದ ನೋಡುವಂಥ ಒಂದು ವ್ಯವಸ್ಥೆ, ವಿದ್ಯಾಭ್ಯಾಸದಲ್ಲಿ ಅವರ ಒಂದು ಚಿಂತನೆ, ಇದನ್ನೆಲ್ಲ ನೋಡುವಾಗ ನನಗೆ ಅವರ ಬಗ್ಗೆನೂ ಒಂದು ವಿಶೇಷವಾದ ಅದೇ ವಿಷಯಕ್ಕೆ ಬರುವುದಾದರೆ ಹಿಂದುತ್ವ ಶಾಸಕ ಬೇಕು, ಹಿಂದೂ ಶಾಸಕ ಬೇಕು ಅಂತ ಒಂದು ಅಭಿಯಾನ ಬಜರಂಗ ದಳ ಶರಣ ಪಂಪೆಲೆಲ್ಲ ಮಾಡ್ತಾ ಇದ್ದಾರೆ. ಸೊ ನಿಮ್ಗೇನು ಅನ್ನಿಸ್ತಾ ಇದೆ ಇದು ನೋಡಿ? ಅಲ್ಲಿ ಈ ಹಿಂದೂ ಶಾಸಕ ಅಂತ ಹೇಳುವಂಥ ಮಾತನ್ನು ಬಜರಂಗ ದಳದವರು ಅಲ್ಲಿಯ ಒಂದು ಯಾವ ರೀತಿಯಲ್ಲಾದ್ರೂ ನಮಗೆ ಸಾಧನೆ ಮಾಡಿಕೊಂಡು ಮೈಪರಿಸಿಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಅಲ್ಲಿ ಅವರು ಏನೇ ಸರ್ಕಸ್ ಮಾಡಿದ್ರು ಅಲ್ಲಿ BJP ಬರೋದಿಲ್ಲ, ಇದಂತೂ 100% ಸತಸಿದ್ಧ. ಬಹುಶಃ ಅದಕ್ಕಾಗಿ ಅವರು ಆ ಥರ ಏನಾದರೂ ಮಾಡಿ ನಾವು ಈ ಹಿಂಬಾಗಿಲಿನಾದರೂ ಜನರ ಮನಸ್ಸನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ ಸಾಮರ್ಥ್ಯ ಇರುವಂಥದ್ದು ಮೊಯ್ದೀನ್ ಬಾವರಿಗೆ ಮಾತ್ರ ಅಂತ ಅಲ್ಲ. ಯಾಕೆ ಹೇಳಿದರೆ ಒಂದು ಲೆಕ್ಕಾಚಾರ ನಡೀತಾ ಇದೆ. ಒಂದು ವೇಳೆ ಉತ್ತರದಲ್ಲಿ ಮೊಯ್ದೀನ್ ಬಾವರಿಗೆ ಟಿಕೆಟ್ ಕೊಡದಿದ್ದರೆ ಉಳ್ಳಾಲದಲ್ಲಿ JDSನಲ್ಲಿ ಮೊಯ್ದೀನ್ ಬಾವ ನಿಲ್ಲಬೇಕು. ನಿಮ್ದು ಒಪಿನಿಯನ್ ಅಂತಲ್ಲ, ನಿಲ್ಲಿಸಬೇಕು. ಹಾಗೂ ಅಲ್ಲಿರುವಂಥ ಈಗ ಬರುತ್ತಿರುವಂಥ ಅಸಹನೆ ಕೂಡ ಇದೆ ಖಾದರ್ ವಿರುದ್ಧ ಮುಸ್ಲಿಮರದ್ದು. ಅದರ ಪರ್ಯಾಯವಾಗಿ ಒಬ್ಬ ಮುಸ್ಲಿಂ ನಾಯಕನನ್ನು JDSನ ಗೆಲ್ಲಿಸ್ತೇವೆ ಅನ್ನೋಂಥ ಒಂದು ಸಂದೇಶ ಕೂಡ ಬರ್ತಾ ಇದೆ. ನೋಡಿ, ಸಂದೇಶ ಸಂಶಯಗಳು ಎಲ್ಲ ಬರ್ತಾ ಇರ್ತದೆ. ನಾನು ನನ್ನ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದವನು. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಈ ಹಿಂದಿನಿಂದ ಇದು ನಡೆದು ಕೆಲಸ ಮಾಡ್ತಾ ಇದ್ದೆ. ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ನೀಡುವಂತಹ ಖಾತ್ರಿ ನನಗೆ ನನ್ನ ದೃಢವಾಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಕೆಲಸ ಮಾಡಿರೋದ್ರಿಂದ ನೋಡಿ, ಈಗ ನೀವು ಹೇಳಿದಿರ ಹೊಸ ಮುಖಗಳು ಬರುವಂತಹದ್ದು ಖಂಡಿತ ಹೊಸ ಮುಖಗಳು ಬರಬೇಕು. ಹಳೆಯ ನೀರು ಹಳೆ ಬೇರು ಹೊಸ ಚಿಗುರು ಸೇರಿಕೊಂಡೇ ಕೆಲಸ. ಬಹುಶಃ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾರೇ ಬಂದ್ರು ಹೊಸಬ್ರು ಬಂದ್ರು ಈ ಕ್ಷೇತ್ರದಲ್ಲಿ ನಾವು ಮಾಡುವಂತಹ ಆ ಕೆಲಸ ಪಕ್ಷದಲ್ಲಿ ಈ ಭಾಗದಲ್ಲಿ ಸಡನ್ ಆಗಿ ಬಂದು ನಾವು ದುಡ್ಡನ್ನು ಖರ್ಚು ಮಾಡಿ ಗೆಲ್ತೇವೆ ಅಂತ ಹೇಳುವಂತಹ ಮಾತು ಅದು ಸತ್ಯ ಆಗ್ತದ ಅಂತ ಹೇಳುವಂಥ ಅದನ್ನು ತಾವು ಯೋಚನೆ ಮಾಡಬೇಕು. ಅದು ನಮ್ಮ ಬುದ್ಧಿವಂತರ ಜಿಲ್ಲೆಯಲ್ಲಿ. ಬಹುಶಃ ಬೇರೆ ಕಡೆ ಎಲ್ಲ ಆಗ್ಬೋದು, ದುಡ್ಡಿನಿಂದ ನಾನು ಮಾಡುವಂಥ ಕೆಲಸಗಳು ಆಗ್ಬೋದು. ಆದರೆ ಇಲ್ಲಿ ಆಲ್ ಆಫ್ ಸಡನ್ ಬಂದು ನಾನು ದುಡ್ಡು ಖರ್ಚು ಮಾಡಿ ನಾನೊಂದು 50 ಕೋಟಿ 100 ಕೋಟಿ ಖರ್ಚು ಮಾಡ್ತೇನೆ ಅಂತ ಹೇಳುವಂತಹ ಭ್ರಮೆಯನ್ನು ಇಟ್ಕೊಂಡಿದ್ರೆ ಅದು ಖಂಡಿತ ತಪ್ಪಾಗ್ತದೆ. ಜನರ ಅಭಿಪ್ರಾಯವನ್ನು ತಾವು ಕೇಳಿ, ನಾನು ಬೇರೆನಲ್ಲ. ಜನರು ಯಾವ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ಜನರು ಇಲ್ಲಿ ನನ್ನನ್ನೊಂದು ಒಂದು ಕಮ್ಯುನಿಟಿಗೆ ಸೀಮಿತವಾಗಿ ನೋಡ್ತಾ ಇಲ್ಲ, ಒಂದು ಗೌರವದಿಂದ ಮಾತನಾಡಿಕೊಂಡು ಕೆಲಸ ಮಾಡಿದ್ದಾನೆ. ನೀವು ಹೇಳುವಂಥದ್ದು ಒಂದು ಹಂತದವರೆಗೆ ಮೊಯ್ದೀನ್ ಬಾವರು ಜಾತ್ಯತೀತ ಸೆಕ್ಯುಲರ್ ಅಂತ ಎಲ್ಲ ಬಂತು. ಯಾವಾಗ ದೀಪಕ್ ರಾವ್ ಕೊಲೆ ಆಯಿತು
ಆವಾಗನಿಂದ ನಿಮ್ಮ ಮೇಲೆ ಒಂದು ಸಂಶಯದ ದೃಷ್ಟಿ ಬಂತು. ಅದನ್ನು ನಿಭಾಯಿಸುವಲ್ಲಿ ನೀವು ಸೂತ್ರ ನೋಡಿ, ಈ ಒಂದು ವಿಷಯ ಹೇಳೋದಾದರೆ, ನಾನು ಈ ದೀಪಕ್ ರಾವ್ ಕೊಲೆ ಆದಂಥ ಸಂದರ್ಭ ನಾನು ದೆಹಲಿಯಲ್ಲಿ ಲೋಕಸಭೆಯಲ್ಲಿ ಏನೋ ಒಂದು ಕೆಲಸದ ಮೂಲಕ ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ಇಲ್ಲಿಯ ಸಂಸತ್ ಸದಸ್ಯರಾದ ನಳಿನ್ ಕುಮಾರ್ ಅವರು ಲೋಕಸಭೆ ಪಡಸಾಲೆಯಲ್ಲಿ ಒಂದು ಟೀ ಕುಡಿಯುತ್ತಿರುವಂತಹ ಸಂದರ್ಭದಲ್ಲಿ ನನಗೆ ಮೊಟ್ಟ ಮೊದಲಿಗೆ ವಿಷಯವನ್ನು ತಿಳಿಸಿದವರೇ ನಳಿನ್ ಕುಮಾರ್ ಅವರು, ಪಕ್ಷದ ಅಧ್ಯಕ್ಷರು BJPಯ. ಆ ಸಂದರ್ಭ ನಮ್ಮ ಸಂಸತ್ ಸದಸ್ಯರು. ಆ ಸಂದರ್ಭದಲ್ಲಿ ನನಗೇನು ಶಾಕ್ ಆಯಿತು. ಬಹುಶಃ ಚುನಾವಣೆ ಇರುವಂತಹ ಒಂದು 3 ತಿಂಗಳ ಮುಂಚೆ ಇಂಥ ಒಂದು ಕೆಲಸ ಆಗಿದೆ ಅಂತ ಹೇಳುವಂತಹ ಒಂದು ವಾತಾವರಣದ್ದು ಕಾಟಿಪಲ್ಲ ಪ್ರದೇಶದಲ್ಲಿ ಆಗಿರುವಂತಹ ಸಂದರ್ಭದಲ್ಲಿ ಬಹಳ ನೋವಾಯಿತು. ನಾನು ಕೂಡಲೇ ನನ್ನ ಬ್ಯಾಗನ್ನು ಸಮೇತ ತೆಗೆದುಕೊಂಡು ಬರಲಿಕ್ಕೆ ಹೋಗಲಿಲ್ಲ. ನನ್ನ ಒಬ್ಬ ಜನ ಇದ್ದರೆ ಅವ್ರ ಹತ್ರ ತೊಗೊಂಬರ್ಲಿದ್ದಿಲ್ಲ. ನಾನು ಏರ್ಪೋರ್ಟಿಗೆ ಬಂದು ಧಾವಿಸಿ ಕೂಡಲೇ ಆ ಹಾಸ್ಪಿಟ್ಲಿಗೆ ಬರ್ತೇನೆ. ಡೆಡ್ ಬಾಡಿಯನ್ನು ನೋಡುವಂಥ ವ್ಯವಸ್ಥೆಯಲ್ಲಿ ಆ ಸಂದರ್ಭದಲ್ಲಿ ರಾತ್ರಿಗೆ ಬಂದು ತಲುಪ್ತೇನೆ. ಬಹುಶಃ ನಳಿನ್ ಕುಮಾರ್ ಅವರು ಮರುದಿವಸ ಬರ್ತಾರೆ. ನಾನು ಕೂಡಲೇ ಬಂದು ಇದು ಮಾಡಿದ್ದೇನೆ. ಮತ್ತು ಇಲ್ಲಿ ಶಾಂತಿ ಸಹಬಾಳ್ವೆಗೆ ಸ್ಪಂದಿಸಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಆದರೆ ಇದನ್ನು ರಾಜಕೀಯವಾಗಿ ನೀವು ಹೇಳಿದ ಥರ BJP ಅವರದನ್ನು ತಮ್ಮ ಪ್ರಯೋಜನಕ್ಕೆ ತೆಗೆದುಕೊಂಡ್ರು. ನಾನು ಇಲ್ಲಿಗೆ ಅವರ ಮನೆಗೆ ಹೋಮ್ ಮಿನಿಸ್ಟ್ರನ್ನು, ನಮ್ಮ ಮುಖ್ಯಮಂತ್ರಿಗಳನ್ನು ತರುವಂಥ ಕೆಲಸ, ಇಂಥ ವ್ಯವಸ್ಥೆ ಆಗಿದೆ, ಮುಖ್ಯಮಂತ್ರಿಗಳು ಸಮೇತ ಖುದ್ದಾಗಿ ಅವರ ಮನೆಗೆ ಬಂದು ಸಾಂತ್ವನ ನೀಡಿ ಅವರಿಗೆ ಸರ್ಕಾರದಿಂದ ಬರುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಿ ಅವರಿಗೆ ಅವರ ತಮ್ಮನಿಗೆ ಒಂದು ಜಾಬನ್ನು ಕೊಡುವಂಥ ಕೆಲಸ ಮಾಡುವಂಥ ವ್ಯವಸ್ಥೆಯಲ್ಲೆಲ್ಲ ನಾನು ಬಹಳ ಸ್ಪಂದಿಸಿ. ರಾಜಕೀಯ ಅಂತ ಹೇಳಿದ್ರಿ, ಆದರೆ ಮೊದಲ ಬಾರಿಗೆ ರಾಜಕೀಯ ತಂದದ್ದು ನೀವೇ. ಅದರಲ್ಲಿ ಮಾಜಿ ಕಾರ್ಪೊರೇಟರ್ ಅವರ ಕೈವಾಡ ಇದೆ ಅಂತ. ಅದು ಅದರ ಒಳಗಿನ ರಹಸ್ಯ, ನಾವೀಗ ಹೇಳಿ ಪ್ರಯೋಜನ ಇಲ್ಲ. ಆ ಸಂದರ್ಭದಲ್ಲಿ ಅದನ್ನು ಕೂಲಂಕಷವಾಗಿ ಮಾಡಿದರೆ ಇದರಲ್ಲಿ ಒಂದೇ ಉದ್ದೇಶ ಅಲ್ಲ. ಈ ಕೊಲೆಯ ಕಾರಣ ಯಾವ ರೀತಿಯಲ್ಲಿ 2-3 ಕಾರಣ. ನಿಮಗೆ ತಿರುಗುಬಾಣ ಆಯ್ತಾ ಅಂತ? ಅದೇ ಅದರಿಂದ ನನಗೆ ಎಫೆಕ್ಟ್ ಆಗಿದೆ. ಯಾಕೆಂತ ಹೇಳಿದರೆ ಆ ತೀರಿಯೋದ ನಂತರ ಆ ಹೆಂಗಸನ್ನು ಹಿಡಿದುಕೊಂಡು ನಮ್ಮ ಭರತ್ ಶೆಟ್ಟರು MLA ಆಗಲಿಕ್ಕೆ ಮನೆಗೆ ಆ ಹೆಂಗಸನ್ನು ಕೊಡ್ದುಕೊಂಡು ಆ ಪಾಪ ಹೆಂಗಸಿನ ಕಣ್ಣೀರಿನ ಮೂಲಕ ಜನರು ಏನಾಗ್ತಾರೆ, ಒಂದು ನಿಮ್ಗೆ ಗೊತ್ತಿದೆ, ಬಿಸಿಯಾಗಿರುವಂತಹ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ಕೆಲಸುವಂಥ ಪ್ರಶ್ನೆಯನ್ನು ಮಾಡಿದರು. ಈಗ ಹಿಂದೂಸ್ ಅವರ ಮನೆಗೆ ಹುಡುಕಿ ಇದು ಹೀಗೆ ಆಗಿದೆ, ಕಾಂಗ್ರೆಸ್ನಿಂದ ಆಗಿದೆ ಅಥವಾ ಮೊಯ್ದೀನ್ ಭಾವನಿಂದ ಆಗಿದೆ ಹೇಳುವಂಥ ಆರೋಪವನ್ನು ಕಟ್ಟುವಾಗ ಜನ ಒಂದು ಕ್ಷಣ ನಂಬುವಂಥ ಪರಿಸ್ಥಿತಿ. ಯಾಕೆಂದರೆ ಪಾಪ ಅವರ ಕಣ್ಣೀರು ನೋಡಿಕೊಂಡು ಆ ಬಾಲೆಲ್ಲ ಪೋತುಂಡು ಇಂಚಿಂಚ ಆತನತ್ತ ಅಂತ ಪಂಪಿನಿಂಚಿನ ಮಾತು ಬರ್ತದೆ. ಬಟ್ ಅದನ್ನು ವ್ಯವಸ್ಥೆ ಮಾಡಿಕೊಂಡು ಆ ಹೆಂಗಸನ್ನೇ ಕಟ್ಕೊಂಡು ಹೋದಂಥ ಪರಿಸ್ಥಿತಿಯಿಂದ ಅಲ್ಲ. ಅಂದರೆ ಈಗ ಅವ್ರ ಮಾಜಿ ಕಾರ್ಪೊರೇಟರ್ ಹೆಸರು ಹೇಳಿದ್ರಿ, ಅವರ ಹೆಸರು ಬರಬೇಕು ಅಂತ ತುಂಬ ಒತ್ತಡಗಳೆಲ್ಲ ಬಂತು ಅಂತ ಕೂಡ ಎಲ್ಲ ಕಡೆ ಸುದ್ದಿಗಳು ಬಂತು. ಅದಾದ್ಮೇಲೆ ನೋಡಿ, ಯಾವುದಾದ್ರೂ ಈಗ ಒಂದು ಗಾಳಿ ಬರದೆ ಎಲೆ ಇದಾಗಿದೆ. ಅರೆಸ್ಟ್ ಆದದ್ದು ಪಿಂಕಿ ನವಾಜ್ ಗ್ಯಾಂಗ್. ನೋಡಿ, ಪಿಂಕಿ ನವಾಜ್ ಗ್ಯಾಂಗಿಗೆ ಯಾರು ಆ ಒಂದು ಲೀಡರ್ಗಳಾಗಿ ಮೈನಾರಿಟಿಯ BJPಯ ಅಲ್ಪಸಂಖ್ಯಾತರ ಸದಸ್ಯರಾಗಿದ್ದಂಥವರು ಅವರು ಆ ಗ್ಯಾಂಗ್ಗಳು. ಅಲ್ಲ, ಸಂಸು ಯೂಸುಫ್ ಎಲ್ಲ ನಿಮ್ಮ ಜೊತೆ ನನ್ನ ಹತ್ರ ನೆರೆಹೊರೆಯವರು, ನನ್ನ ಮನೆಯವರು ಇದ್ದಕ್ಕೆ ನಾನೇನು ಮಾಡ್ಲಿಕ್ಕೆ, ನಾನು ಊರಿನ. ಆದರೆ ಸಂಶಯ ಏನಲ್ಲ, ಅಲ್ಲ ನೀವು ಅದಲ್ಲ, ನಿಮ್ಗೆ ಸಂಶಯ ಬರುವಂತ ಸಂಶಯ ಬರೋದು. ಅದರಲ್ಲಿ ಮುಖ್ಯ ಆರೋಪಿ BJPಯ ಒಂದು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರ ತಮ್ಮ. ಇಂಥ ವ್ಯವಸ್ಥೆಗಳೆಲ್ಲ ನಾವು ಗಮನಕ್ಕೆ ತರಿಸಿದ್ದೇವೆ. ನಿಮಗೆ ನಿಮ್ಮ ಹತ್ರ ಅವತ್ತು ತಾಕತ್ತಿತ್ತು, ಸಾಮರ್ಥ್ಯ ಇತ್ತು. ಏನು ಹೇಳಿದರೆ ನಿಮ್ಮದೇ ಸರ್ಕಾರ ಇತ್ತು. ಆಮೇಲೆ ಈಗ ಗೃಹ ಸಚಿವರು ಎಲ್ಲ ಬಂದಿದ್ದಾರೆ ಅಂತ ಹೇಳಿದ್ರೆ ಯಾಕೆ ನಿಮಗೆ ಮಾಡ್ಲಿಕ್ಕಾಗಲಿ? ಹಾಗಾದರೆ ಈಗ BJP ಸರ್ಕಾರ ಇರುವಾಗ ನೀವು ಮಾಡ್ತೀರಾ ಅದನ್ನು ತನಿಖೆ? ಅಲ್ಲ, ಈಗ ತನಿಖೆ ಮಾಡಿ ನೋಡಿ, ನಾನು ಒಂದನ್ನು ಹೇಳ್ತೇನೆ. ಆತನ ಕೊಲೆಯಾಗಿದೆ, ಪಾಪ ಜೀವ ಆ ತಾಯಿಗೆ, ಇಡೀ ಕುಟುಂಬಕ್ಕೆ, ಅದೇ ಥರದಲ್ಲಿ ಆ ಪ್ರದೇಶದಲ್ಲಿರುವಂಥ ಎಲ್ಲರಿಗೂ ಇದಾಗಿದೆ. ಅದರಲ್ಲಿ 1% ನನ್ನ ಕ್ಷೇತ್ರದಲ್ಲಿ ನಮ್ಮ ಒಂದು ವ್ಯವಸ್ಥೆಯಿಂದ ಆಗಿದೆ ಅಂತ ಹೇಳುವಂಥ ಹುನ್ನಾರವನ್ನು ಕಟ್ಟಿದರು. 1% ಆದರೂ ನಮ್ಮದು ಒಂದಾದರೂ ಇನ್ವಾಲ್ವ್ಮೆಂಟು ಅಥವಾ ಅದಕ್ಕೆ ನ್ಯಾಯ ಸಿಗದಂತೆ ಮಾಡುವಂಥ ಕೆಲಸ, ನಾನು ಏನಾದರೂ ತಾರತಮ್ಯ ಮಾಡಿದೆ ಅಂತ ಹೇಳಿ ಕೆಲಸ ಇದ್ದರೆ ನಾನು ಒಂದು ಕ್ಷಣ ಈ ಲೋಕದಲ್ಲಿ ಬದುಕಲಿಕ್ಕೆ ಅರ್ಹನಾಗಿಲ್ಲ ಹೇಳುವಂಥ. ನನಗೂ ನೋಡಿ, ಹುಟ್ಟಿದ್ದೇವೆ, ನಾವು ಸಾಯುತ್ತೇವೆ. ಆದರೆ ಆಮೇಲೆ ಅಮಾಯಕ ಬಶೀರ್ ಅವ್ರದ್ದು
ಕೊಲೆ ಕೂಡ ಆಮೇಲೆ ಅದು ಒಂದು ಅಂದ್ರೆ ಇದನ್ನೆಲ್ಲ ತಡಿಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ವಾ ಅಂತ ಒಬ್ಬ ಶಾಸಕ? ನೋಡಿ, ಇಮಿಡಿಯೇಟ್ ಆಗಿ ಅದು 2 ದಿವಸದೊಳಗೇನೆ ಆಗಿದೆ. ಆ ಸಂದರ್ಭದಲ್ಲಿ ಅದು ಆ ಪ್ರದೇಶದಲ್ಲಿ ಆದರೆ ಇದು ಇನ್ನೊಂದು ಪ್ರದೇಶ, ನಮ್ಮ ಏರಿಯಾದ ಇನ್ನೊಂದು ಪ್ರದೇಶದಲ್ಲಿ ಆಗಿದೆ. ಆಲ್ ಆಫ್ ಸಡನ್ ಒಂದು ಅಂಗಡಿ ಇಟ್ಟವನನ್ನು ಹೋಟೆಲ್ಗೆ ಹೋಗಿ ಇದು ಮಾಡುವಂಥದ್ದು ಯಾವ ರೀತಿ ಅದು ನಮ್ಮ ಊಹೆಗೂ ಸಿಲುಕದಂಥ ಒಂದು ವಿಷಯ. ಹಾಗಾದ್ರೆ ಅಂದ್ರೆ ಇಂಥದ್ದು ನಿಮ್ಮ ಒಂದು ಜಾತ್ಯತೀತಕ್ಕೆ ಕೊಡಲಿ ಏಟಿ ಇಡುವಂಥ ಕೆಲಸಗಳು ಖಂಡಿತ ಆಗಿದೆ, ಅದು ಖಂಡಿತ ಆಗಿದೆ. ಇದು ಯಾಕೆ ಆಗಿದೆ ಈಗ ಅದು ಯಾರು ನಾನು ತಂದದ ಆರೋಪ ಅಥವಾ ಇನ್ನೊಬ್ಬ ತಂದದ, ಜನಗಳು ಮಾತನಾಡುವಂಥ ಒಂದು ಸ್ಥಿತಿ ಪರಿಸ್ಥಿತಿಯಲ್ಲಿತ್ತು. ಮತ್ತು ಆ ಯುವಕರು ಉಂಟಲ್ಲ, ಆ ಯುವಕರು ಆ್ಯಕ್ಚುಲಿ ಅವರು ಯಾವ ಪಕ್ಷದ ಹಿನ್ನೆಲೆಯನ್ನು ಹೊಂದಿದ್ದವರು ಅಂತ ಹೇಳುವಂಥದ್ದು ಮೈನಾರಿಟಿಯ ಅಧ್ಯಕ್ಷರ ತಮ್ಮ ಅಂತ ಹೇಳುವಂಥದ್ದನ್ನು ನಾನು ಆ ಸಂದರ್ಭದಲ್ಲಿ ಆರೋಪ ಮಾಡಿದ್ದೆ. ಮೊಯ್ದೀನ್ ಬಾವರರೇ, ನಿಮ್ಮ ಜೊತೆ ಇನ್ನಷ್ಟು ಕುತೂಹಲಕಾರಿ ವಿಚಾರಗಳನ್ನು ಕೇಳಲಿಕ್ಕಿದೆ, ಹಂಚಿಕೊಳ್ಳಿಕ್ಕಿದೆ. ಈಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ತಿರುಗುಬಾಣ ಮತ್ತೆ ಮುಂದುವರಿಯುತ್ತದೆ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಈಗ ನಿಮಗೆ ಕರುಣೆ, ಸಿಂಪತಿ ಎಲ್ಲ ಇದೆ. ಈಗ ಗೋವುಗಳು ಏನೋ ಹುಲ್ಲು ಎಲ್ಲ ನೀರು ಇಲ್ಲದಿರುವಾಗ ಒಂದು 300 ಗೋವುಗಳನ್ನು ನೀವು ಸೂರು ಕೊಟ್ರಿ, ನೀರು ಕೊಟ್ರಿ, ಹುಲ್ಲು ಕೊಟ್ರಿ ಅಂತ ಹೇಳಿದ್ರಿ. ಈಗ ಏನಾಯಿತು, ಏನಾದರೂ ಗೊತ್ತಾ? ನೋಡಿ, ಯಾವ ರೀತಿಯಲ್ಲಿ ಬರೀ ನಾವೇ ಗೋರಕ್ಷಕರು ಅಂತ ಹೇಳುವಂತಹ ಒಂದು ಚಿತ್ರಣವನ್ನು ಬರೀ ಚುನಾವಣೆಯ ದೃಷ್ಟಿಯಿಂದ ತೋರಿಸಿ ಪಬ್ಲಿಸಿಟಿ ಪಡಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಆದಂತಹ ದುರಂತ ನಿಮ್ಮ ಕಣ್ಣ ಮುಂದೆ ಇದೆ. ಬಹುಶಃ ಅಂತಹ ಒಂದು ಭಯಭಕ್ತಿ ಇದ್ರೆ ಅದನ್ನು ವ್ಯವಸ್ಥೆ ಮಾಡುವಂತ ಕೆಲಸವನ್ನು ಮಾಡಿದ್ರೆ ನಾವು ಧನ್ಯರಾಗ್ತಿದ್ದೆವು. ಆ ವ್ಯವಸ್ಥೆಯನ್ನು ತಾವು ಜನರಿಗೆ ತಿಳಿಸುವಂತ ಕೆಲಸ ಮಾಡೋದು ಇದೆಲ್ಲ ಯಾತಕ್ಕಾಗಿ ಆಗ್ತಾ ಇದೆ? ಅದಕ್ಕೆ ಕೇಳ್ತಾ ಇರೋದು. ಬರೇ ರಾಜಕೀಯ ಒಂದು ಯಾವ ರೀತಿಯಲ್ಲಿ ನಾವು ಗೆಲ್ಬೇಕು ಅಂತ ಹೇಳುವಂತ ಹುನ್ನಾರವನ್ನು ಮಾಡೋದಲ್ಲದೆ ಇದು ಸರಿಯಾ ನೀವು ಮಾಡಿದ್ದು? ಈಗ ನೀವು ಶಾಸಕರಾಗಿದ್ದೀರಾ, ಆ ಕೊಲೆಯ ಆರೋಪವನ್ನು ಆ ಹೆಂಗಸನ್ನು ಮನೆಗೆ ಕರೆದುಕೊಂಡದ್ದು ನಿದರ್ಶನ ಎಷ್ಟೋ ಕಡೆ ಇದೆ. ನೀವು ಅದನ್ನು ತೋರಿಸಿ. ಯಾಕೆ ಕರ್ಕೊಂಡು ಹೋಗಿ? ನನ್ನ ರೋಲ್ ಏನಿತ್ತದ್ರಲ್ಲಿ? ನಾವು ಚುನಾವಣೆ ಮಾಡೋದಾದ್ರೆ ಅಭಿವೃದ್ಧಿ ದೃಷ್ಟಿಯಿಂದ. ಇಲ್ಲಿ ಯಾತಕ್ಕಾಗಿ ನಾವು ಚುನಾವಣೆ, ಯಾತಕ್ಕಾಗಿ ನಾವು MLA ಆಗೋದು? ಬರೇ ಜಾತಿಗಳ ಮಧ್ಯೆ ಅಡ್ಡಗೋಡೆಯನ್ನು ಇಡ್ಲಿಕ್ಕಲ್ಲ. ಈ ಪ್ರದೇಶ ಅಭಿವೃದ್ಧಿ ಆಗಬೇಕು. ಈ ಪ್ರದೇಶದ ಮೂಲಕ ಜನರಿಗೂ ಏನಾದರೂ ಒಂದು ನಾವು MLA ಆಗಿದ್ದೇವೆ ಅಂತ ಹೇಳುವಂತ ವಸ್ತು. MLA ಅಂತ ಹೇಳಿದ್ರೆ ಅಲ್ಲ ಸರಿ. ಈಗ ಗೋವುಗಳು ಏನಾಯ್ತು ಕತೆ? ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿದ್ರಾ ಅಥವಾ ಏನಾಯ್ತು? ಅದಕ್ಕೆ ಈಗ ಪರ್ಯಾಯ ವ್ಯವಸ್ಥೆ ಅದ್ರ ಆ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ರಕ್ಷಣೆಗೆ ಬಂದು ಆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದ್ದಕ್ಕಾಗಿ ಅವರಿಗೆ ಅವರ ಒಂದು ವ್ಯವಸ್ಥೆಗಳ ಮೂಲಕ ಒಂದೊಂದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ನಿಮ್ಮ ಮೇಲೆ ಆರೋಪ ಬರಲಿಕ್ಕೂ ನೀವು ಕೆಲವೊಂದು ಅತಿರೇಕಗಳನ್ನು ಮಾಡಿದ್ದು ಅಂತ BJP ಹೇಳ್ತದೆ. ಉದಾಹರಣೆಗೆ ಗೋಕಳ್ಳತನ ಮಾಡಿದಂಥ ಅವರ ಕಬೀರ್ ಕುಟುಂಬಕ್ಕೆ ಅಥವಾ ಅವರಿಗೆ ನೀವು ನೆರವು ಕೊಟ್ರಿ ಅಥವಾ ಅವರಿಗೆ ಸಪೋರ್ಟ್ ಕೊಟ್ಟಿದ್ದೀರಿ? ಅಲ್ಲ, ಅವರಿಗೆ ಸಪೋರ್ಟ್ ಮಾಡಿದ್ರಿ. ಈಗ ನೋಡಿ, ಕಬೀರ್ ಅಂತ ಹೇಳುವಂತ ಯುವಕ ನನ್ನ ಕಾನ್ಸ್ಟಿಟ್ಯೂನ್ಸಿಯವನೇ ಅಲ್ಲ, ಅವನು ಜೋಗಟ್ಟೆ ಪ್ರದೇಶವನು. ನೋಡಿ, ಒಬ್ಬನಿಗೆ ಅಮಾಯಕನನ್ನು ಬಲಿ ತೆಗೆದುಕೊಳ್ಳುವಂತಹದ್ದು, ಶೂಟೌಟ್ ಮಾಡಿ ಕೊಲ್ಲುವಂತಹ ಕೆಲಸ ಮಾಡುವಂತಹದ್ದು ಎಷ್ಟು ಸರಿ ಅಂತ ಹೇಳುವಂತಹದ್ದು ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡ್ತೀನಿ. ಅಲ್ಲ, ನಿಮ್ಮ ಕ್ಷೇತ್ರದಲ್ಲೇ ಬಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತೀರಿ. ಅಂದರೆ ಈಗ ಅವರು ಮಿಲಿಟರಿ ಯೋಧರು, ಅವರು ಆ ಸೂಕ್ಷ್ಮ ಪ್ರದೇಶದಲ್ಲಿ ಆ ರೀತಿ ಯೋಧರಲ್ಲ, ಅಲ್ಲ ಪೊಲೀಸ್ನಿಂದ ಪೊಲೀಸ್ ಅಲ್ಲ,
ನೋಡಿ ನಕ್ಸ- ನಕ್ಸಲೈಟ್ ನಕ್ಸಲ್ ಇದು ಅಲ್ಲಲ್ಲ ನಿಗ್ರಹ ದಳದ ಇಲ್ಲ ಇವರೇ, ಅದು ಪೊಲೀಸ್ ಇಲಾಖೆ, ನಮ್ಮ ಗೃಹ ಇಲಾಖೆ ಪೊಲೀಸ್ನವರು ಆ ಚೆಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅವರು ಅದನ್ನು ಶೂಟೌಟ್ ಮಾಡಿಬಿಡ. ನೋಡಿ, ಒಬ್ಬ ಮನುಷ್ಯ ಮಾನವನಾಗಿ ಅವನಿಗೆ ಬದುಕು ಹಕ್ಕುಂಟು. ತಪ್ಪು ಮಾಡಿದರೆ ಅವನಿಗೆ ಏನೇ ಶಿಕ್ಷೆ ಕೊಡಲಿ, ಅವನು ದನ ಕದ್ದು ಮಾಡಿದರೆ ಇವರನ್ನು ಯಾವ ರೀತಿಯಲ್ಲಿ ಕಾನೂನುಂಟು ಆ ಕಾನೂನಿನ ಮೂಲಕ ಜೈಲಿಗೆ ಹಾಕಿ ಅವನಿಗೆ ಏನು ಶಿಕ್ಷೆ ಕೊಡ್ಲಿಕ್ಕೆ ಆಗ್ತದೆ ಅದನ್ನು ಕೊಡಲಿ. ಕದಿಯುವುದನ್ನು ನಾವು ಸಪೋರ್ಟ್ ಮಾಡೋದಲ್ಲ. ಆದರೆ ಒಬ್ಬ ಮನುಷ್ಯನನ್ನು ತೆಗೆದು ಕೊಲ್ಲುವುದು ಅಂತ ಹೇಳಿದ್ರೆ ಎಷ್ಟು ಸರಿ ಅಂತ ಹೇಳುವಂತ ಅದನ್ನು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ನಾವು ಅಂತ ಕೊಂದಂತ ಪರಿಸ್ಥಿತಿಯಲ್ಲಿ ನಾವು ಬಿಡಿ, ಮಾನವೀಯತೆಯನ್ನು ಮೆರೆಯುವಂತಹದ್ದೇ ಕೆಲಸ ಅಲ್ಲ. ಮಾನವೀಯತೆ ಮೆರಿಬೇಕು ಅಂದ್ರೆ ಆ ರಾತ್ರಿ ಇವರು ಅನುಮಾನಾಸ್ಪದವಾಗಿ ಬರುವಾಗ ಅಲ್ಲಿ ನಕ್ಸಲ್ ಇರುವಂತಹ ಸಂಶಯಗಳಿರುವಾಗ ಆ ರೀತಿ ಅಂದ್ರೆ ನಾನು ಹೇಳುದು ಕೊಲ್ಲುವುದು ಯಾವುದು ತಪ್ಪೇ 100% ಆದ್ರೆ ಅಂತ ಪರಿಸ್ಥಿತಿಗೆ ಕಾರಣವಾಯ್ತಲ್ಲ ಈ ಗೋಕಳ್ಳತನ. ನೋಡಿ, ಒಂದು ಹೇಳ್ತೇನೆ ನಾನು, ಇದು ನಕ್ಸಲ್ವಾದಿ ಪ್ರದೇಶ ಥರ ಅಂತೇಳಿ ಆಮೇಲೆ ಕಟ್ಟುಕತೆಯನ್ನು ಕಟ್ಟಿಸಿದ್ದು. ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ಆ ಸಂದರ್ಭದ ನಾನು ಹೇಳಿದ್ದು, ಆ ಸಂದರ್ಭದಲ್ಲಿ ಅವನು ಗೋವನ್ನೇ ಕಂತಿರ್ಬೋದು, ಪೊಲೀಸ್ಗಳಿದ್ದಾರೆ ನಿಲ್ಲಿಸಿದ್ದಾರೆ, ಅವನನ್ನು ಕೂಡಲೇ ಅರೆಸ್ಟ್ ಮಾಡಿಕೊಂಡು ಅವನಿಗೆ ಏನು ಶಿಕ್ಷೆ ಆಗ್ತದೆ ಅದನ್ನು ಕೊಡಲಿ. ಅವನಿಗೆ ಶೂಟೌಟ್ ಮಾಡುವಂಥದ್ದು ಎಷ್ಟು ಸರಿ ಅಂತ ಹೇಳುವಂಥದ್ದನ್ನು ನಾವು ಅಷ್ಟು ಪ್ರಶ್ನೆ ಮಾಡುವಂಥದ್ದು ನಮ್ಮ ಹಕ್ಕಲ್ಲಿ. ಈಗ ನೀವು ಹೇಳಿದಾಗೆ ಗೋಹತ್ಯೆ ಈಗ ಎಲ್ಲ ಕಡೆ ನಡೀತಾ ಇದೆ. ಹೀಗಾದರೆ ಒಂದು ಹಲಾಲ್ ಗೋಮಾಂಸ ಸಿಗ್ತದ? ನೋಡಿ, ಗೋಹತ್ಯೆ ಈಗಾದರೆ ಇವ್ರೀಗ BJP ಸರ್ಕಾರ ಉಂಟು, ನಿಲ್ಲಿಸ್ಬೋದಿತ್ತಲ್ಲ. ಏನು ಮಾಡಿದ್ರು ಈಗ ಗೋಹತ್ಯೆ ಗೋಕಳ್ಳತನ ನಡೀತಾ ಇಲ್ವಾ? ಆದರೆ ಅವರಿರುವಾಗ ನಡಿಬೋದು, ಇದು ಹಲಾಲ್. ಇದು ನಾವಿರುವಾಗ ಮಾತ್ರ ಮಾಡಿದರೆ ಹರಾಮ್. ಯಾರಾದರೂ ಮಾಡಿದರೆ ನಮ್ಮ ಮೇಲೆ ದೂರು, ಅವರು ಇರುವಾಗ ಮಾಡಿದರೆ ಅದು ಅವ್ರು ಮಾಡಿದಲ್ಲ ಅಂತ ಹೇಳುವಂಥ ಪರಿಸ್ಥಿತಿ. ಯಾಕೆ ಕಟ್ಟುನಿಟ್ಟಾಗಿ ಅದನ್ನು ನಿಲ್ಲಿಸ್ಬೋದಿತ್ತಲ್ಲ. ಸರ್ಕಾರ ಉಂಟು, ಪೊಲೀಸ್ ವ್ಯವಸ್ಥೆ ಉಂಟು, ನಾವು ಮಾಡಿಲ್ಲ ಅಂತ ಹೇಳಿ ಓಕೆ, ನಾವು ಮಾಡಿಲ್ಲ, ನಾವು ಅವರಿಗೆ ಸಪೋರ್ಟ್ ಮಾಡಿದ್ದೇವೆ ಅಂತ ಹೇಳಿ ಇಟ್ಕೊಳ್ಳಿ. ಈಗ ನೀವು ನಿಲ್ಲಿಸ್ಬೋದಿತ್ತಲ್ಲ, ಯಾಕೆ ನಿಲ್ಲಿಸಲಿಲ್ಲ ನೋಡೋದು? ನೀವು ಹೇಳಿ ನನಗೆ, ನೀವು ಹೇಳಬೇಕು ನಮಗೆ. ನಾವು ಅನೇಕ ಬಾರಿ ಕೇಳಿಸಿದ ಜನ ನೋಡಿ, ಈ ಜನರನ್ನು ನಾನು ಇವತ್ತು ನಮ್ಮ ಒಂದು ವ್ಯವಸ್ಥೆಯಲ್ಲಿ ಈ ಭಾಗದಲ್ಲಿ ನಾನಿರುವಂತಹ ಸಂದರ್ಭದಲ್ಲಿ ರೆಕಾರ್ಡ್ ತೆಗೀರಿ, ನನಗಿಂತ ಮುಂಚೆ ಮತ್ತು ನನಗಿಂತ ಈಚೆ ಯಾವ ರೀತಿಯಲ್ಲಿ ಗೋಕಳ್ಳತನಗಳು ಆಗ್ತಾ ಇತ್ತು ಹೇಳುವಂತಹದನ್ನು ತಾವು ಪಟ್ಟಿ ಮಾಡಿ ನೋಡಿದ್ರೆ ಉಂಟಲ್ಲ, ತಮಗೆ ಶಾಕ್ ಆಗ್ತದೆ. ನಾನಿರುವಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಗೋವುಗಳು ಒಂದು ವೇಳೆ ಕದ್ದು ಏನಾದರೂ ಇದು ಮಾಡಿದ್ರು ಆ ಗೋವಿನ ಅವರ ಮನೆಗೆ ನನ್ನ ಸ್ವಂತ ದುಡ್ಡನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದೆ. ನಿಮ್ಗೆ ಗೊತ್ತಿಲ್ಲ, ಪಾಪ ಅಮಾಯಕರು ಯಾರೋ ಇದು ಮಾಡ್ಕೊಂಡು ಹೋಗ್ತಾರೆ. ಅಂತ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡುವಂತಹ ಕೆಲಸವನ್ನು ಅನೇಕ ಪ್ರದೇಶಗಳಲ್ಲಿ ನಾನು ಮಾಡಿದ್ದೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗ ಬಹುಶಃ ಒಂದು ಹೇಳ್ತೇನೆ ಇಲ್ಲಿ, ಈ ಗೋಕಳ್ಳತನ, ಈ ಕೊಂದಿದೆ ಅಂತ ಹೇಳುವಂಥ ಆರೋಪ, ಅಥವಾ ನಾನು ಗೋ ಕಡೆಯವರಿಗೆ ನಾನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳುವಂಥದ್ದೆಲ್ಲ ಇದು BJPಯವರ ಅಪಪ್ರಚಾರದ ಮೂಲಕ ಅಲ್ಲಿ ಹಿಂದೂ ಭಾವನೆಗಳನ್ನು ಕೆರಳಿಸಿ ಅವರು ಚುನಾವಣೆಯಲ್ಲಿ ಗೆಲ್ಲುವಂಥ ಒಂದು ತಂತ್ರ ಅಲ್ಲದೆ ಇದರಲ್ಲಿ ಬೇರೇನಿಲ್ಲ. ಒಂದು ಹೇಳ್ತೇನೆ, ನಾನು ಇದಕ್ಕೆ ಯಾತಕ್ಕೆ ಸ್ಪಂದನವಾಗಿ ನಾನು ಹೇಳ್ತಾ ಇದ್ದೇನೆ ಅಂತೇಳಿ, ಸ್ಪಂದನೆ ಕೊಡ್ತಾನೆ ಇದ್ದೇನೆ ಅಂತ ಹೇಳಿದ್ರೆ, ತದನಂತರ ಒಂದೇ ಒಂದು ಇವರು ಶಾಸಕರಾಗಿರುವಂತಹ ಸಂದರ್ಭ, BJP ಸರ್ಕಾರ ಬಂದಂತಹ ಸಂದರ್ಭ, ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಗೋಕಳ್ಳತನ ಆಗದಿದ್ರೆ ನಾನು ಒಪ್ತಿದ್ದೆ. ಬಹುಶಃ ಅದು ನಿರಂತರ ಸಾಗಿದೆ. ಇವರ ಕೈಯಲ್ಲಿ ಅಧಿಕಾರ ಇರುವಾಗ ಮಾಡಬೇಕಿತ್ತಲ್ಲ. BJP ಅಧಿಕಾರಕ್ಕಾಗಿ ಮಾತ್ರ ಗೋಹತ್ಯೆ ಬಗ್ಗೆ ಇದರಲ್ಲಿ ಏನೇ ಸಂಶಯ ಇಲ್ಲ. ಪ್ರತಿಯೊಂದು ಮಾಡೋದು, ಯಾವುದೇ ವಿಷಯ ಮಾಡೋದಾದ್ರೂ ಅವರು ಒಂದು ಚುನಾವಣೆಯ ದೃಷ್ಟಿಯಿಂದ ಮಾತ್ರ, ಬೇರೆ ಏನಿಲ್ಲ ಇದರಲ್ಲಿ ಏನುಂಟು ಬೇರೆ ಅಲ್ಲ. ಗೋಮಾಂಸ ನೀವು ನಿಜವಾಗ್ಲೂ ತಿಂತೀರಾ? ನೀವು ನಾನು ಗೋಮಾಂಸವನ್ನು ನಾನು ತಿನ್ನೋದಿಲ್ಲ, ಬಟ್ ನಮ್ಮ ಸಮುದಾಯ ತಿಂತದೆ. ಗೋಮಾಂಸ ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ. ಅದು ನಮಗೆ ನಮ್ಮ ಹಲಾಲ್ ಆಗಿರುವಂತಹದ್ದನ್ನು ನಮಗೆ ಕೊಡುವಂತ ವ್ಯವಸ್ಥೆಯಲ್ಲಿ ಅವರು ತಿನ್ನುವಂತ ಅದರಲ್ಲಿ ಈಗ ಕೇರಳದಲ್ಲಿ ಎಷ್ಟೋ ಹಿಂದೂಗಳಿದ್ದಾರೆ, ಕಾರಣ ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ಹಿಂದೂಗಳು ತಿಂತಾರೆ. ಅವರನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ, ಒತ್ತಡ ಮಾಡ್ಲಿಕ್ಕೆ ಆಗ್ತದೆ. ಎಷ್ಟೋ ಜನ ಕೇರಳದಲ್ಲಿ ಇಡೀ ಎಲ್ಲಿ ಬೇಕಾದ್ರೆ ಹೋಗಿ, ಬೇಡ ಗೋವಾದಲ್ಲಿ ಹೋಗಿ ನೀವು, ಅದೇ ತರ ನಾರ್ತ್ ಇಂಡಿಯಾದ ಮುಸ್ಲಿಮ್ಸರು ಮಾತ್ರ ಅಲ್ಲ ತಿನ್ನೋದು. ತಾವೊಂದು ಆರೋಪವನ್ನು ಮಾಡ್ತಾ ಇದ್ದೀರಾ, ಬರೇ ಮುಸ್ಲಿಮ್ಸೇ ತಿನ್ನೋದು ಅಂತ ಹೇಳುವಂತಹದ್ದು. ಹಲಾಲ್ ಮಾಂಸ ಮುಸ್ಲಿಮ್ ತಿಂತಾರೆ. ಹಲಾಲ್ ಮಾಡುವಂತಹದ್ದು ನೋಡಿ, ಹಲಾಲ್ನಲ್ಲೂ ಅದು ಯಾವ ರೀತಿಯಲ್ಲಿ ಅದರಲ್ಲಿ ಇದೆ ಅಂತ ಹೇಳಿದ್ರೆ, ಒಂದು ಸಡನ್ ಆಗಿ ಒಬ್ಬನನ್ನು ಬಂದು ಕಡಿಯುವುದಕ್ಕಿಂತ, ಒಂದು ಪ್ರಾಣಿಯನ್ನು ಕಡಿಯುವುದಕ್ಕಿಂತಲೂ ಅದಕ್ಕೆ ಸ್ವಲ್ಪ ನೀರು ಕೊಟ್ಟು ಅದನ್ನು ನೋವಾಗದ ಒಂದು ರೀತಿಯಲ್ಲಿ ಮಾಡುವಂತಹದ್ದೇ ಹಲಾಲಿನ ಪದ್ಧತಿ. ಅದರಲ್ಲಿ ವೈಜ್ಞಾನಿಕವಾಗಿ ಯಾತಕ್ಕಾಗಿ ಮಾಡಿ. ಆದರೆ DFI ಅವ್ರದ್ದು ಕಮ್ಯುನಿಸ್ಟರು ಅವ್ರು ಹೇಳ್ತಾರೆ, ಈ ಭರತ್ ಶೆಟ್ಟಿಯು ಒಂದೇ,
ಮೊಯ್ದೀನ್ ಬಾಬಾ ಒಂದೇ, ಎಲ್ಲ ಮಾರ್ವಾಡಿಗಳು ಅಂದರೆ ವ್ಯಾಪಾರಿ ಮನೋಭಾವದವ್ರು, ಲಾಭ ಇದ್ದರೆ ಮಾತ್ರ ಅವ್ರು ಮಾಡ್ತಾರೆ, ಏನು ಬೇಕಾದರೂ ಮಾಡ್ತಾರೆ ಅಂತ. ಏನು ಮಾಡಿದೆ ನನ್ನ ಲಾಭಕ್ಕೆ? ಅಲ್ಲ, ಅವರು ಆರೋಪ ಮಾಡಿದ್ದಾರೆ, ಅಲ್ಲ ಅವರು ಆರೋಪ ಮಾಡ್ತಾರೆ ನೋಡಿ. ಅಲ್ಲ ಅವರಿಗೆ ಆನ್ಸರ್ ಮಾಡಿ ನೋಡಿ, ಅವರಿಗೆ ಆನ್ಸರ್ ಮಾಡಲಿಕ್ಕೆ ಅವರ ಒಂದು ಕ್ಯಾಂಡಿಡೇಟ್ ನಿಂತಿದ್ರು ಇಲ್ಲಿ, ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಆಗಲಿಲ್ಲ. ಓಟು ಎಷ್ಟು ತೆಗೆದಿದೆ ಅಂತೇಳಿ ತಮಗೂ ಗೊತ್ತಿದೆ. 2,000 ಚಿಲ್ಲರೆ ಇರಬೇಕು. ಅದು ನಾವು ಇನ್ನೊಬ್ಬರ ಬಗ್ಗೆ ನಾವು ಹೇಳಲಿಕ್ಕೆ ನಾವು ಹೋಗುವಂಥದ್ದು ಪ್ರಶ್ನೆ ಬರೋದಿಲ್ಲ. ಜನರು ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಪಾಪ ಅವರು ಬಡವರು, ಅವರಿಗೆ ಓಟ್ 2,000 ಇತ್ತು, ಬಡವರ ನಿಮಗೆ ಜಾಸ್ತಿ ಹಣ ಇತ್ತು, ಜಾಸ್ತಿ ನೋಡಿ. ಇಲ್ಲಿ ದುಡ್ಡಿಗಾಗಿ ಓಟ್ ಕೊಟ್ಟಿದ್ರೆ ಜನ ಏನು ಭ್ರಮನಿರಸರಲ್ಲ, ಇಲ್ಲಿ ಬುದ್ಧಿವಂತ ಜನರು. ಇಲ್ಲಿ ಬಹುಶಃ ಈ ಅಪಪ್ರಚಾರಕ್ಕೆ ಜನರು ಕಿವಿ ಕೊಡ್ಬೋದು. ಅವನು ಹಾಗೆ ಮಾಡಿದ, ಇವನು ಹಾಗೆ ಮಾಡಿದ ಅಂತೇಳಿ ಒಂದು ಸಂದರ್ಭದಲ್ಲಿ ಅವ್ರು ನಂಬೋದು. ಅದರಿಂದಾಗಿ ಆ ಸಂದರ್ಭವನ್ನು ಕೆಡಿಸುವಂಥ ಕೆಲಸವನ್ನು ಮಾಡಿರ್ಬೋದು. ಆದರೂ ಕೂಡ ನಿಮ್ಮಲ್ಲಿ ಕೆಲವು ತಪ್ಪುಗಳಾಗಲಿಲ್ವ? ಈಗ ನೀವು ಮಾಡಿದ್ದಂತಲ್ಲ, ಈಗ ನಿಮ್ಮ ಜೊತೆಗೆ ಇದ್ದವರು, ಈ ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ ಅವರು ನಿಮ್ಮ ಜೊತೆಗೆ ಇದ್ದಂಥ ಅಬ್ದುಲ್ ಸತ್ತಾರಿಗೆ ಹೊಡೆದ್ರು, ಅದೊಂದು ಇಶ್ಯೂ ಆಯ್ತು ನಿಮ್ಗೊಂದು. ಅದು ತುಂಬ ಜನ ಮಾತಾಡಲಿಕ್ಕೆ ಎಲ್ಲ ಕಡೆ ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ, ಎಲ್ಲ ಹೊಡೆದದ್ದೇನಿಲ್ಲ ಇವರು. ಹೌದು, ಪ್ರತಿಭಾ ಕುಳಾಯಿ ಕೂಡ ಹೇಳಿದ್ರು. ನಾನೊಂದು ಹೇಳ್ತೇನೆ, ಸ್ವಾಭಾವಿಕ ಒಂದು ಪಕ್ಷದಲ್ಲಿರುವಂತಹ ಸಂದರ್ಭದಲ್ಲಿ ಒಂದು ಬೇಡ, ನೀವೊಂದು ಕೆಲಸ ಮಾಡ್ತೀರಾ, ಬೇರೆ ಬೇರೆ ಬಿಡಿ, ಪಕ್ಷದಲ್ಲಿರುವಂತಹ ಕಾರ್ಯಕರ್ತನ ಬಿಡಿ, ಪಕ್ಷದಲ್ಲಿ ಅಲ್ಲ, ಸ್ವಂತ ಸಹೋದರರು ಇವತ್ತು ಹೊಡೆದಾಡುವಂತ ಪರಿಸ್ಥಿತಿ ಎಲ್ಲ ಕಡೆ. ಹೌದು, ಆದ್ರೆ ರಾಜಕೀಯದಲ್ಲಿ ಅದೊಂದು ದೊಡ್ಡ ಇಶ್ಯೂ ಆಗ್ತದೆ. ಓಪನ್ ಆಗಿ ಎಲ್ಲ ಆಗ್ತದೆ, ಅಲ್ಲ ರಾಜಕೀಯದಲ್ಲಿ ಆಗ್ತದೆ, ಆದ್ರೆ ಅವರವರ ಒಂದು ಅನಿಸಿಕೆ, ಅವರವರ ಒಂದು ವ್ಯವಸ್ಥೆಗಳಿರ್ತದೆ. ಅದನ್ನು ನೀವು ಸರಿಪಡಿಸಬಹುದಿತ್ತು. ಯಾಕೆ ಹೇಳಿದ್ರೆ ಆಮೇಲೆ ಏನಾಯ್ತು ಹೇಳಿದ್ರೆ, ಪ್ರತಿಭಾ ಕುಳಾಯಿ ಅವರು ಓಟಿಗೆ ಅವರು ನೆಕ್ಸ್ಟ್ ಕಾರ್ಪೊರೇಟ್ಗೆ ನಿಂತರೆ ನಾನು ಅವರು ಸೋಲಿಸ್ತೇನೆ ಅಂತ ಶಪಥ ಮಾಡಿದ್ರು, ಮತ್ತೆ ಸೋಲಿಸು ಕೂಡ ಬಿಟ್ರು. ಲಾಸ್ ಯಾರಿಗೆ? ಕಾಂಗ್ರೆಸ್ಗೆ. ನಿಮಗೆ ಒಂದು ಹೇಳ್ತೇನೆ, ಒಬ್ಬ ಸೋಲಿಸ್ತೇನೆ ಅಂತ ಹೇಳಿ ನಾನು ಅವನನ್ನು ಸೋಲಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಯಾರಿದ್ರೂ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಮಾಡಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ಸತ್ತಾರ ಆ ಭಾಗದ ವೋಟರೇ ಅಲ್ಲ, ಅವ್ರು ಇನ್ನೊಂದು ಕ್ಷೇತ್ರ, ಅವ್ರದ್ದು ಕಾರ್ಪೊರೇಷನ್ ವ್ಯವಸ್ಥೆ ಬರುವಾಗ ಅವ್ರು ಇನ್ನೊಂದು ಕ್ಷೇತ್ರ. ಇದಕ್ಕೂ ಅಲ್ಲ, ಕ್ಷೇತ್ರ ಬೇರೆ ಇದ್ರು, ಕೈಯಾಡಿಸ್ಲಿಕ್ಕೆ ಪವರ್ ಇದ್ರೆ ಕೈಯಾಡಿಸ್ಲಿಕ್ಕೆ ಪವರ್. ನೋಡಿ, ಒಂದು ಹೇಳ್ತೇನೆ, ಸತ್ತಾರ್ ಬಂದು ಪಕ್ಷಕ್ಕೆ ವಿರೋಧ ಮಾಡಿ ಅವರು ಕ್ಯಾಂಡಿಡೇಟ್ ಆಗಿರ್ಬೋದು, ಆ ಮಾತಿನ ಭರವಸೆಯಲ್ಲಿ ಹೇಳಿರ್ಬೋದು, ಅಥವಾ ಪ್ರತಿಭಾ ಕುಳಾಯಿಯನ್ನು ಮಾತನ ಭರವಸೆಯಲ್ಲಿ ಹೇಳಿದ್ರು. ಆಫ್ಟರ್ ಆಲ್ ವಿ ಆರ್ ಆಲ್ ಕಾಂಗ್ರೆಸ್ ಪೀಪಲ್, ಕಾಂಗ್ರೆಸ್ಸಿಗಾಗಿ ನಾವು ಇದು ಮಾಡುವಂಥದ್ದು. ಅವರೇನು ಪಕ್ಷ ಬಿಟ್ಟಿಲ್ಲ, ಇವರು ಪಕ್ಷ ಬಿಟ್ಟಿಲ್ಲ. ಈಗ ನೀವು ತುಂಬ ಪ್ರಯತ್ನ ಪಟ್ರಿ ಗೆಲ್ಲಲಿಕ್ಕೆ, ಅದಕ್ಕೆ ಕಾಮಗಾರಿಗಳನ್ನು ಮಾಡಿಸಿದ್ರಿ, ಮತ್ತು ಆ ಮಹಿಳೆಯರಿಗೆ ನಿಮ್ಮ ಕ್ಷೇತ್ರದವರಿಗೆ ಸೀರೆ ಕೊಟ್ರಿ, ಅದಾದಮೇಲೆ ಮಕ್ಕಳಿಗೆ ವಿದ್ಯಾರ್ಥಿಗಳೇ ನೋಟ್ ಬುಕ್ ಕೊಟ್ರಿ, ಒಳ್ಳೆ ಕೆಲಸಗಳೇ ಇದು, ನೋ ಡೌಟು. ಸೇವೆ ಅನ್ನುವ ದಾನ ಅನ್ನುವಂಥದ್ದು ಒಳ್ಳೆ. ಆದರೆ ಎಲೆಕ್ಷನ್ ಟೈಮ್ನಲ್ಲಿ ಯಾಕೆ ಮಾಡಬೇಕಿತ್ತು ಅಂತ ಇದೆಲ್ಲ? ಯಾವುದು ಎಲೆಕ್ಷನ್ ಟೈಮಲ್ಲಿ ಸೀರೆ ಕೊಟ್ಟದ್ದು ಎಲೆಕ್ಷನ್ ಟೈಮಲ್ಲಿ ಅಲ್ಲ ಸ್ವಾಮಿ. ಅಲ್ಲ, ನಾನು ಮತ್ತೆ ಸೋನಿಯಾ ಗಾಂಧಿ ಅವರ ಬರ್ತ್ಡೇ ಟೈಮಲ್ಲಿ ಒಂದು 3 ವರ್ಷದಿಂದ ನಾನು ಇದು ಕೊಡ್ತಾ ಇದ್ದೆ. ನೋಟ್ ಪುಸ್ತಕವನ್ನು ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಕ್ಕಳಿಗೆ ನಾನು ನೋಟ್ ಪುಸ್ತಕದ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೆ. ಅದು ಫೋಟೋ ಎಲ್ಲ ಸಾಧನೆ ನನ್ನದನ್ನು ಕೊಡೋದು. ಆದರೂ ನಾನು ಫೋಟೋ ಮಾಡಿದ್ದು ಮಾತ್ರ ತಪ್ಪು. ಬಿಜೆಪಿಯ ಶಾಸಕರು ಬೆಂಗಳೂರಿನಲ್ಲಿ 4-5 ಶಾಸಕರದ್ದು ನಾನು ಫೋಟೋ ತಂದು ತೋರಿಸಿದೆ, ಎಲ್ಲ ಇದು ಮಾಡಿ ತಂದು ತೋರಿಸಿದೆ. ಇವತ್ತಿಗೂ ಇದ್ದಾರೆ, ಮಂತ್ರಿಗಳಾಗಿದ್ದಾರೆ. ಅವ್ರು ಕೊಟ್ಟರೆ ಇದು ಸಕ್ಸಸ್, ಅದು ಇದು ಸರಿ, ನಾವು ಕೊಟ್ಟರೆ ಮಾತ್ರ ತಪ್ಪು. ಅಲ್ಲ, ಇಲ್ಲಿ ಪ್ರತಿಪಕ್ಷರು ಸ್ವಲ್ಪ ಜಾಗೃತ ಸ್ಥಿತಿಯಲ್ಲಿದ್ದಾರೆ, ಬಿಡುವುದಿಲ್ಲ ಯಾವುದು. ಅಲ್ಲ, ಬೆಂಗಳೂರಿನಲ್ಲಿ ಇಲ್ವಾ? ಬೆಂಗಳೂರಿನಲ್ಲಿ ಜನರಲ್ವಾ ಅವರು? ಅಲ್ಲ, ನೋಡಿ ಸರ್, ಒಂದು ಹೇಳ್ತೇನೆ, ನಾನು ನಂದು ಇದು ಪುಸ್ತಕವನ್ನು ಕೊಡುವಾಗ ನನ್ನ ಒಂದು ಹುಟ್ಟುಹಬ್ಬದ ಶುಭಾಶಯದಲ್ಲಿ ನಾನು ಕೊಡುವಂಥದ್ದು ನನ್ನ ಫೋಟೋವನ್ನು ಹಾಕ್ತೇನೆ. ಆ ಒಂದು ವ್ಯವಸ್ಥೆಗೆ ಹಾಕಿದ್ದಲ್ಲದೆ ಬೇರೆ ನನಗೆ ಅದರಲ್ಲಿ ಮಕ್ಕಳಿಗೆ ಓಟ್ ಉಂಟಾ? ಅವ್ರ ಹತ್ರ ಓಟ್ ಹಾಕ್ಲಿಕ್ಕೆ ನಾ ಹೇಳಿದ್ದು. ಈ ಸರಿ ಇನ್ನು ನೆಕ್ಸ್ಟ್ ಬರ್ಬೋದು ಒಟ್ಟಿಗೆ. ನೆಕ್ಸ್ಟ್ ಈಗ ಇಂಟೆಕ್ನವರ ಜೊತೆಗೆ ಏನೋ ಸ್ವಲ್ಪ ಮನಸ್ತಾಪ ಆಯಿತು. ಯಾರಿಗೆ? ನಿಮ್ಮದು ಎಲೆಕ್ಷನ್ ಟೈಮ್ನಲ್ಲಿ ಹಣಕಾಸಿನ ವ್ಯವಸ್ಥೆ, ಹಾಗಾಗಿ ಅದು ಕೂಡ ಸೋಲ್ತು. ದಯವಿಟ್ಟು ಇದೆಲ್ಲ ಆರೋಪಗಳು ಶುದ್ಧ ಸುಳ್ಳು. ನಾನು ರಾಕೇಶ್ ಮಲ್ಲಿ ಕ್ಲೋಸ್ ಫ್ರೆಂಡು. ಇಂಟ್ಯಾಕ್ಟ್ನ ಜೊತೆ ಏನೂ ಆಗಿಲ್ಲ. ಅಬೂಬಕರ್ ಅವ್ರದ್ದು ಇಲ್ಲಪ್ಪ, ಅಬೂಬಕರ್ದು ಏನು ಸಮಸ್ಯೆ ಇಲ್ಲ, ವಿ ಆರ್ ಆಲ್ ಫ್ರೆಂಡ್ಸ್. ಹಾಗಾದ್ರೆ ನಿಮ್ಗೆ ಯಾವುದು ಸಮಸ್ಯೆಗಳು ಎಲ್ಲಿ ಆಗಿರಲಿಲ್ಲ. ಇಲ್ಲಿ ಏನಾಗಿತ್ತು ಗೊತ್ತಾ, ತಾವು ಹೇಳಿದಾಗೆ ಈ ಕೊಲೆಯನ್ನು ನಾನೇ ಮಾಡಿಸಿದಂತ ಹುನ್ನಾರವನ್ನು ಅದು ಮಾತ್ರ ಅದು ಬಿಡಿ, ಅದರ ಆಯ್ತು, ಬಳಸ್ಕೊಂಡ್ರು ಅವರು, ಆಯ್ತು ವ್ಯವಸ್ಥೆ. ಆದರೆ ನೀವು ಸ್ವಲ್ಪ ಎಚ್ಚರ ವಹಿಸಿದರೆ ಈ ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಸುಧಾರಿಸ್ಬೋದು. ಈ ಕಲ್ಲಡ್ಕ ಪ್ರಭಾಕರ್ ಭಟ್ರದ್ದು ಡ್ರೈವರ್ ಯಾರು ಪದ್ದು, ಇನ್ನೊಬ್ಬರು ಟಿಕ್ಕಿ ರವಿ,
ಅವರು ಧರ್ಮಗುರುವನ್ನು ಕೊಲೆ ಮಾಡಿದ ಆರೋಪ ಇರುವಂಥ ಟಿಕ್ಕಿ ರವಿ, ಇವರನ್ನೆಲ್ಲ ಕೊನೆಯ ಕ್ಷಣದಲ್ಲಿ ನಿಮ್ಮ ಪಕ್ಷಕ್ಕೆ ಸೇರಿಸಿದ್ರಿ. ಆ ಫೋಟೋಸ್ ಎಷ್ಟು ವೈರಲ್ ಆಯ್ತು ಹೇಳಿದರೆ, ಒಂದು ಹಂತದಲ್ಲಿ ನಿಮ್ಮ ಪರವಾಗಿ ಕ್ಯಾಂಪೇನ್ ಮಾಡಬೇಕಿದ್ದಂಥ ಕೆಲವು ಮುಸ್ಲಿಮರು ಬೇಸರದಿಂದ ಹಿಂದೆಗೆದುಕೊಂಡ್ರು ಅಂತ. ಇವರೇ ಟಿಕ್ಕಿ ರವಿ ಮತ್ತು ಇವರು ಬದ್ದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿಯಲ್ಲಿ ಅವರು ನಾವು ಪ್ರಾಮಾಣಿಕರವಾಗಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳುವಂಥ ಒಂದು ತಪ್ಪನ್ನು ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ನಾವು ಮಾನವೀಯತೆಯಿಂದ ಸೇರಿಸಿಕೊಳ್ಳುವಂಥದ್ದು ನಮ್ಮ ಧರ್ಮ. ಆದರೂ ಒಬ್ಬ ಧರ್ಮಗುರು ನಿಮ್ಮದು ಈ ಟಿಕ್ಕಿ ನನಗೆ ಧರ್ಮಗುರುವನ್ನು ಕೊಂದಿದ್ದಾನೆ ಅಥವಾ ಇನ್ನೊಂದು ಹಿಸ್ಟ್ರಿ ನನಗೆ ಗೊತ್ತಿಲ್ಲ. ಅವರು ಯಾರು ನಮಗೆ ಕಾರ್ಯಕರ್ತರು ಅಲ್ಲ. ಅದರಿಂದಾಗಿ ನಮಗೆ ನನಗೆ ಮೈನಾರಿಟಿ ಓಟೇನೋ ಅದರಿಂದಾಗಿ ಯಾರು ಬರದೆ ಕೂತ್ಕೊಂಡದೆ ನನಗೆ ಕೆಲಸ ಸೋತಿದ್ದೇನೆ ಅಂತ ಹೇಳುವಂಥ ಆಪಾದನೆ ಸುಳ್ಳು. ಅದರಲ್ಲಿ ಏನಾಗಿಲ್ಲ. ನಾನು ಮೈನಾರಿಟಿ ಏರಿಯಾ ಇರುವಂಥ ಸಂದರ್ಭದ ಆ ಏರಿಯಾದಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ನಾನು ಗೆದ್ದಿದ್ದೇನೆ. ನನ್ನ ಪಕ್ಷ ಗೆದ್ದಿದೆ ಆ್ಯಕ್ಚುಲಿ. ಅದು ನಿಮ್ಮ 2ನೇ ವಾರ್ಡು ಕಾಟಿಪಳ್ಳ ಇರ್ಬೋದು, 3ನೇ ವಾರ್ಡ್ ಇರ್ಬೋದು, 4ನೇ ವಾರ್ಡ್ ಇರ್ಬೋದು, ಮತ್ತು ಇಲ್ಲಿ ಕುಂಜತ್ಪೈಲ್ ಪ್ರದೇಶ ಈ ಭಾಗದಲ್ಲಿ ಗುರುಪುರದ ಹಲವು ಭಾಗಗಳೆಲ್ಲ ನಮ್ಮದು ಲೀಡಿತ್ತು. ಇಲ್ಲಿ ಒಂದೇ ಆಗಿದ್ದು ಮೋದಿಯವರ. ಇನ್ನೊಂದು ಚಾನ್ಸ್ ಇತ್ತು, ಮೋದಿಯವರ ಅಲೆ ಇತ್ತು. ಅಲ್ಲಿ ಸತ್ಯಜಿತ್ ಸುರತ್ಕಲ್ ಅಂತ ಪ್ರಭಾವಿ ನಾಯಕರು, ಬಿಲ್ಲವ ಮುಖಂಡರು, ಅಂದರೆ ಹಿಂದುತ್ವದ ಅವರು, ಆಮೇಲೆ ಈಗ ಬಿಲ್ಲವ ಮುಖಂಡರಾಗಿದ್ದಾರೆ. ಅವರ ಒಂದು ಆಕ್ರೋಶ ಭಿನ್ನಮತವನ್ನು ನಿಮಗೆ ಪ್ಲಸ್ ಮಾಡಲಿಕ್ಕೆ ಆಗಲಿಲ್ಲ. ಒಂದು ಅದನ್ನು ನೀವು ಯಾಕೆ ಇದು ಮಾಡಿ, ಮತ್ತು ಪಾಲೆಮಾರಿಗೆ ಟಿಕೆಟ್ ಕೊಡಲಿಲ್ಲ, ಆ ಆಕ್ರೋಶವೂ ಇತ್ತು. ಇದನ್ನು ಎರಡನ್ನು ಬಳಸಿಕೊಳ್ಳಿಕ್ಕೆ ನೀವು ವಿಫಲ ಆದ್ರ. ನೋಡಿ, ಇಲ್ಲಿ BJP ಪಕ್ಷ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದರೆ, ಮೋದಿಯವರ ಒಂದು ಅಲೆಯ ಮೇಲೆ ಇರ್ತಿತ್ತು. ಅದರಲ್ಲಿ ನಿಮ್ಮ ಯಾವುದೇ ಪಾಲೆಮಾರ್ ಇರ್ಬೋದು, ಯಾವುದೇ ಸತ್ಯಜಿತ್ ಇರ್ಬೋದು, ಯಾವುದೂ ನಡೀತಾ ಇರಲಿಲ್ಲ. ಜನಕ್ಕೆ ಮೋದಿಯವರ ಒಂದು ಅಲೆಯ ಪ್ರಭಾವದಿಂದ ಮತ್ತು ಈ ಭಾಗದಲ್ಲಿ ಮಾಡಿರುವಂಥ ಅಪಪ್ರಚಾರದಿಂದ ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ, ನಂದು ಮಾತ್ರ ಅಲ್ಲ, 8ರಲ್ಲಿ ಆ 7 ಕ್ಷೇತ್ರನೂ ಸೋಲಿಕ್ಕೆ ಕಾರಣವಾಯಿತು. ಹಾಗೆ ಈಗ ಆದರೆ ಮತ್ತೆ ಎರಡನೇದು ನನಗೆ EVMನ ಮೇಲೆ ಇವತ್ತೂ ಭರವಸೆ ವಿಶ್ವಾಸ ಇಲ್ಲ. ಯಾಕೆಂದರೆ ಅಲ್ಲ, ಕೇಸು ಹಾಕಿದ್ದೆ, ಅದು ಏನು ಪ್ರಯೋಜನ ಆಗೋದಿಲ್ಲ. ಇನ್ನೊಂದು ಹೇಳ್ತೇನೆ, ನಾನು ಅವ್ರು ಎಲ್ಲ ಕಡೆ ಮಾಡೋದಿಲ್ಲ EVM ಅನ್ನು. EVM ಮೇಲೆ ನನಗೆ ಸಂಶಯ. ನಾನು ಮೊದಲ ಬಾರಿಗೆ ಹೇಳಿದ್ದೇನೆ, ಯಾಕೆಂದರೆ ನನಗೆ ಆ ಒಂದು ಮಾರ್ಜಿನಲ್ಲಿ ಸೋಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಏನು ಮಾಡ್ತಾರೆ, ಎಲ್ಲೆಲ್ಲ ಅವರು ಉಳ್ಳಾಳದಲ್ಲಿ ಹೋಗಿ ಮಾಡೋದಿಲ್ಲ, ಮೈಸೂರಿನಲ್ಲಿ ಹೋಗಿ ಮಾಡೋದಿಲ್ಲ, JDS ಎಲ್ಲ ಆ ಪ್ರಭಾವದಲ್ಲಿ ಮಾಡೋದಿಲ್ಲ. ಯಾಕೆಂದರೆ ಜನ ತಿರುಗಿ ಬೀಳ್ತಾರೆ. ಅದು ಹೇಗೆ ಆಯಿತು ಅಂತ ಒಂದು ಚಾನ್ಸ್ ಇಲ್ಲ. ಎಲ್ಲಿ ಹಿಂದೂ ಭಾವನೆಯ ಪ್ರಭಾವ ಉಂಟು ಆ ಒಂದು ಪ್ರದೇಶಗಳಲ್ಲಿ ಅವರು ಸಕ್ಸಸ್ ಆಗಿದ್ದನ್ನು ಮಾಡ್ತಾರೆ. ಅದು ನೋಡಿ, ಅಲ್ಲ ಗೆಲ್ತದೆ ಅಂತೇಳಿ ಹೇಗೆ ಹೇಳೋದು? ನಮ್ಮ ಕ್ಷೇತ್ರದಲ್ಲಿ ಹಿಂದೂ ಭಾವನೆ ಇದ್ರೂ ಹಿಂದೂಗಳೆಲ್ಲ ಅವರದಕ್ಕೆ ಹಾಕೋದಿಲ್ಲ. ನನಗೆ ನಾನು MLA ಆಗಿದ್ದು ನನಗೆ ಹಿಂದೂ ಸಹೋದರರು ಸಪೋರ್ಟ್ ಮಾಡಿ, ಮುಸಲ್ಮಾನರು ಸಪೋರ್ಟ್ ಮಾಡಿ, ಬಹುಶಃ ಇಲ್ಲದ್ರೆ ಹೇಗೆ ಸಾಧ್ಯ ಉಂಟು? ಹಿಂದೂ ಅಂತ ಹೇಳಿದ ತಕ್ಷಣ ಅದು ಅವರಿಗೆ ಕಟ್ಟಿಟ್ಟ ಬುತ್ತಿಯ. ಐ ನೆವರ್ ಅಗ್ರಿ. ಅದನ್ನು ಅವರು ಮಾಡಿಕೊಳ್ಳುವಂಥದ್ದು. BJP ಅವರು ಎಲ್ಲ ಹಿಂದೂ ನಮ್ಮದೇ ಅಂತ ಹೇಳುವಂಥ ಅದನ್ನು, ಆ ಭಾವನೆಯನ್ನು, ಒಂದು ವರ್ಗವನ್ನು ಅವರು ಕಡೆಗೆಣಿಸಿ ಇನ್ನೊಂದು ವ್ಯವಸ್ಥೆಯಲ್ಲಿ ಮಾಡಿ ನಾವು ಹಿಂದೂಗಳ ಒಂದು ರಕ್ಷಕರು ಅಂತ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಮಾಡಿದ್ದಾರೆ ಇವರೇ ಹಿಂದುಳಿದ ವರ್ಗಕ್ಕೆ? ಈಗ ನೀವು ನೋಡ್ತಾ ಇದ್ದೀರಾ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಹೆಸರನ್ನೇ ಪಠ್ಯ ಪುಸ್ತಕದಲ್ಲಿ ಇಲ್ಲದಂಗೆ ಮಾಡಿ, ಬಹುಶಃ ನೋಡಿ ಪಠ್ಯ ಪುಸ್ತಕದಲ್ಲಿ ಇದೆ, ಹೆಸರು ಇದೆ, ಚೇಂಜ್ ಆಗಿದೆ. ಆದರೆ ಸಮಾಜ ವಿಜ್ಞಾನದಿಂದ ಕನ್ನಡಕ್ಕೆ ಬಂದಿದೆ. ಅಲ್ಲ, ನಾನು ಹೇಳೋದು ಕೇಳಿ, ಯಾವ ರೀತಿಯಲ್ಲಿ ಈ ಭಾಗದಲ್ಲಿ ಪ್ರತಿಷ್ಠಿತ ಒಂದು ಹಿಂದುಳಿದ ವರ್ಗದ ಒಂದು ಪ್ರಬಲ ಒಂದು ಗುರುಗಳಾಗಿದ್ದವರ ಹೆಸರು, ಅವರು ಸರ್ವಧರ್ಮದ ನಿಮ್ಮ ಗಣರಾಜ್ಯೋತ್ಸವದ ಪರೇಡಲ್ಲಿ ಅವರ ಸ್ತಬ್ಧ ಚಿತ್ರವನ್ನು ಹಾಕುವಂಥ ಕೆಲಸವನ್ನು ಮಾಡುವುದನ್ನು ಬಿಟ್ಟು ಅದನ್ನು ತೆಗೆಯುವಂಥ ಕೆಲಸ ಮಾಡಿರುವಂತಹದ್ದು ಎಷ್ಟು ಸರಿ ಅಂತ ಅದಕ್ಕೆಲ್ಲ ಪ್ರೊಸೀಜರ್ ಅಲ್ಲ. ಏನು ಪ್ರೊಸೀಜರ್? ನಾನು ನನ್ನ ಸರ್ಕಾರ ಇರುವಾಗ ನಾನು MP ಆಗಿದ್ದರೆ ಅದನ್ನು ಮಾಡಲಿಕ್ಕೆ ಒಂದೇ. ನಾನು ಶಾಸಕನಾಗಿರುವಂಥ ಸಂದರ್ಭ ನನಗೆ ಏನಾದರೂ ಮಾಡಿದ್ರೆ ಯಾವುದೇ ಪ್ರೊಸೀಜರ್ನ ಬದಿಗಿಟ್ಟು ಇದನ್ನು ಮಾಡಲಿಕ್ಕೆ ಇಟ್ ಈಸ್ ಎ ಈಸಿ ಥಿಂಗ್. ಅದೆಲ್ಲ ಪ್ರೊಸೀಜರ್ ಕಾರಣ ಹೇಳುವಂಥದ್ದು, ಅದು ಕಾರಣ. ಆಮೇಲೆ ಬಹುಶಃ ಹಿಂದೂಗಳ ರಕ್ಷಕರು ಅಂತ ಹೇಳಿ ತಾರತಮ್ಯ ಮಾಡಿ ಹಿಂದುಳಿದವರಿಗೆ ಒಂದು ನ್ಯಾಯ, ಮೇಲ್ವರ್ಗದವರಿಗೆ ಒಂದು ನ್ಯಾಯ, ಇದು ಸರಿನಾ ಮಾಡ್ತಿರುವಂತಹದ್ದು ಅಂತ ಹೇಳುವಂಥದ್ದನ್ನು ನಾನು ಕೇಳ್ತಾ ಇದ್ದೀನಿ. ಹಾಗಾದ್ರೆ ಬಹುಶಃ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗದವರಿಗೆ ಸರಿಯಾದ ಸಮಾನವನ್ನು ಎಲ್ಲರೂ ಸಹೋದರರ ರೀತಿಯಲ್ಲೇ ಒಂದೇ ಕಾನೂನನ್ನು ಅವರಿಗೆ ತರುವಂಥ ಕೆಲಸವನ್ನು ಮಾಡಲಿ. ಅದರಲ್ಲಿ ಪರಿಶಿಷ್ಟ ಜಾತಿಗೆ ಒಂದು ಕಾನೂನು, ಹಿಂದುಳಿದವರಿಗೆ ಒಂದು ತರ ನೋಡುದು. ಹಾಗಾದ್ರೆ ನೀವು ಮುಸ್ಲಿಮರು ಮತ್ತೆ ದಲಿತರು, ಹಿಂದುಳಿದವರು ಒಟ್ಟಾದ್ರೆ
ಒಳ್ಳೆಯ ರಾಜ್ಯಾಡಳಿತ ಮಾಡ್ಬೋದು ಅಂತ ಹೇಳೋದು ನೀವು? ನಾನು ರಾಜ್ಯ ಆಡಳಿತ ಮಾಡುವಂತಹದ್ದಲ್ಲ, ಇಲ್ಲಿ ಮನುಷ್ಯನನ್ನುಂಟಲ್ಲ ಆಡಳಿತ ಮಾಡೋದು ಅಂತ ಹೇಳಿದ್ರೆ ನನ್ನಲ್ಲಿರುವಂತಹ ಪ್ರಜೆಗಳನ್ನು ಸರಿಸಮಾನವಾಗಿ ನೋಡುವಂತದ್ದೇ ಆಡಳಿತ. ನೀವು ಸ್ಕೂಲ್ಗೆ ಹೋಗುವಾಗ ತಿಳಿಸಿದ್ದು ಪ್ರಜೆಗಳನ್ನು ಸರಿಯಾಗಿ ಕಾಣುವಂತಹ ಕೆಲಸವನ್ನು ಮಾಡಬೇಕು. ನೀವು ಒಂದು ಪ್ರಜೆ, ಅವನು ಈ ಇಲ್ಲೇ ಹುಟ್ಟಿದವನು, ಅವನು ಜಾತಿ ಯಾವುದಕ್ಕೂ ಸೀಮಿತವಾಗಿರ್ಬೋದು, ಅವನು ದಲಿತನಾಗಿರ್ಬೋದು, ಅವನು ಮೈನಾರಿಟಿ ಆಗಿರ್ಬೋದು, ಅವನು ಹಿಂದೂ, ಎಲ್ಲರೂ ಸಮಾನರೇ. ಶಾಲೆಯಲ್ಲೆಲ್ಲ ಅದನ್ನು ನಾವು ತಿಳುವಳಿಕೆ ತೆಗಿಬೇಕು. ಅಲ್ಲ, ಶಾಲೆಯಲ್ಲಿ ಯೂನಿಫಾರ್ಮ್ ಅನ್ನೇ ಹಾಕ್ಲಿಕ್ಕೆ ಸಪೋರ್ಟ್ ಮಾಡೋದಿಲ್ಲ, ಅದು ಬೇರೆ ಬೇರೆ ಅಸಮಾನತೆ ಮಾಡ್ತಾರೆ, ಹಿಜಾಬ್ ಹಾಕ್ತಾರೆ. ನೋಡಿ, ಒಂದು ನಿಮಿಷ ಮತ್ತೆ ಒಂದು ನಿಮಿಷ ನಾನು ಹೇಳ್ತೇನೆ. ಹಿಂದಿನಿಂದಲೇ ಇದೊಂದು ನಡೆದು ಬರುವಂತಹ ಒಂದು ಪರಿಸ್ಥಿತಿ. ನಿಮ್ಮ ಧರ್ಮದಲ್ಲಿ, ಸಿಖ್ ಧರ್ಮದಲ್ಲಿ ಅವರು ಇದು ಮಾಡಿಕೊಂಡು ಬರಬೇಕು ಅಂತೇಳಿ ಅವ್ರ ಶಾಸ್ತ್ರ ಹೇಳ್ತಾರೆ. ಆ ಶಾಸ್ತ್ರದ ವಿರುದ್ಧವಾಗಿ ಹೋಗುವಂತಹದ್ದು ಸರಿ. ಸುಪ್ರೀಂ ಕೋರ್ಟ್ ಹೇಳಿದೆ, ಅದು ಬೇಸಿಕ್ ಶಾಸ್ತ್ರದಲ್ಲಿ ಇಲ್ಲ, ಮೂಲಭೂತ. ನೋಡಿ, ಸುಪ್ರೀಂ ಕೋರ್ಟ್ ಹೇಳುವಂತಹದ್ದು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಉಂಟು, ಹೈಕೋರ್ಟ್ ಹೇಳಿರ್ಬೋದು, ಸುಪ್ರೀಂ ಕೋರ್ಟ್ ಅಲ್ಲಿ ಉಂಟು. ಸುಪ್ರೀಂ ಕೋರ್ಟ್ ಇನ್ನೂ ತೀರ್ಮಾನವನ್ನು ಕೊಟ್ಟಿಲ್ಲ. ಈಗ ಕೋರ್ಟ್ ತೀರ್ಮಾನ ಮಾಡುವುದಕ್ಕೆ ಅದನ್ನು ಆಯಾಯ ಸರ್ಕಾರಗಳು ಯಾವ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡುವಂತಹದ್ದನ್ನು ತಾವು ಖುದ್ದಾಗಿ ನೋಡಿದ್ರು ನ್ಯಾಯಾಂಗ ವ್ಯವಸ್ಥೆ. ಬಹುಶಃ ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು, ನಾವು ಇಲ್ಲಿರುವಂತಹ ಸಂದರ್ಭದಲ್ಲಿ 90% ಹಿಂದೂ ಸಹೋದರರಿಗಾಗಲಿ ಹಿಂದೂ ಸಮುದಾಯಕ್ಕಾಗಲಿ ಇವರು ನಾವು ಮಾಡುವಂಥ ನಮ್ಮ ಒಂದು ಇದರ ಪ್ರಕಾರ ಮಾಡುವಂಥ ಧರ್ಮದ ಶಾಸ್ತ್ರವಾಗಿ ಮಾಡುವಂಥ ಯಾವುದೇ ಧರ್ಮದ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೂ ಅಬ್ಜೆಕ್ಷನ್ ಇಲ್ಲ. ಕೆಲವೊಂದು 5% ಜನ ಇದನ್ನು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ ಹೇಳುವಂಥ ಒಂದು ಹುನ್ನಾವರನ್ನು ಹೊತ್ತಿ ಚುನಾವಣೆ ದೃಷ್ಟಿಯಿಂದ ಒಂದು ವ್ಯವಸ್ಥೆಯನ್ನು ತಾರತಮ್ಯವನ್ನು ಮಾಡುವಂತಹ ಕೆಲಸವನ್ನು ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ನೀವು ಚುನಾವಣೆ ದೃಷ್ಟಿಯಲ್ಲಿ ಹೇಳ್ತೀರಿ, ಮುಸ್ಲಿಮರು ಎಲ್ಲಿ 16% ಇದ್ದಾರೆ, ಅವರಿಗೆ ಟಿಕೆಟ್ ಕೊಡಬೇಕು ಅಂತ ವಾದ ಮಾಡ್ತೀರಿ. ನೋಡಿ, ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, BJP ಅವರಿಗೆ ಹಕ್ಕಿಲ್ವಾ? 16% ಆಗಿರಲಿ, ಅವರಿಗೆ ಒಂದಾದ್ರೂ ಸೀಟ್ ಒಂದು ಕೊಡ್ಬೋದಲ್ಲ BJPಗೆ? ಅವರಿಗೆ ಹಕ್ಕಿಲ್ವಾ ಪಕ್ಷದಲ್ಲಿ? ಅಲ್ಲ, ಕಾಂಗ್ರೆಸ್ನಲ್ಲಿ ಕೂಡ ನೀವು ಕೇಳೋದು ಎಲ್ಲಿ 16% ಇದ್ರೆ 16% ಏನು ಕೊಟ್ಟಿಲ್ಲ. ಅಲ್ಲ, ಯಾವ ಕ್ಷೇತ್ರದಲ್ಲಿ 16%ಗಿಂತ ಹೆಚ್ಚು ಮುಸ್ಲಿಮರು ಇರ್ತಾರೋ ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ನಿಮ್ಮದು. ಆತರ ಏನಿಲ್ಲ ಇವರೇ. ಅಲ್ಲ, ನಾನು ಹೇಳೋದು ಕೇಳಿ, ಕಾಂಗ್ರೆಸ್ ದಾಖಲೆ ಉಂಟು ಹೇಳಿಕೆ. ನಾನು ಒಂದು ಹೇಳ್ತೇನೆ, ನಾನು ಕಾಂಗ್ರೆಸ್ನಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸರ್ವರಿಗೂ ಈಗ ಪ್ರತಿಯೊಂದು ಜಾತಿಗೂ ಸೀಮಿತವಾಗಿ ಅವರವರ ಜನಸಂಖ್ಯೆಯ ಆಧಾರದಲ್ಲಿ ಸ್ವಲ್ಪ ವ್ಯವಸ್ಥೆಯನ್ನು ಮಾಡುವಂತಹದ್ದು ನಮ್ಮ ಧರ್ಮಕ್ಕೆ ಒಂದು ನಮ್ಮ ಪಕ್ಷಕ್ಕೆ ಒಂದು ಬದ್ಧವಾದಂತಹ ಒಂದು ಕೆಲಸ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮೊಯ್ದೀನ್ ಬಾವರರೇ, ನಿಮ್ಮ ಜೊತೆ ಇನ್ನಷ್ಟು ಕುತೂಹಲಕಾರಿ ವಿಚಾರಗಳನ್ನು ಕೇಳಲಿಕ್ಕಿದೆ, ಹಂಚಿಕೊಳ್ಳಿಕ್ಕಿದೆ. ಈಗ ಒಂದು ಪುಟ್ಟ ವಿರಾಮದ ಬಳಿಕ ತಿರುಗುಬಾಣ ಮತ್ತೆ ಮುಂದುವರಿಯುತ್ತದೆ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೀವು ನಳಿನ್ ಕುಮಾರ್ ಕಟೀಲ್ ಅವತ್ತು ಹೇಳಿದ್ರಿ ಪಡಸಾಲೆಯಲ್ಲಿ ಒಟ್ಟಿಗೆ ಕೂತ್ಕೊಂಡಿದ್ದೀವಿ ಅಂತ. ಇಲ್ಲೂ ಕೂಡ ಎಲ್ಲೋ ಫಿಟ್ನೆಸ್ ಸೆಂಟರಲ್ಲಿ ಬಾಕ್ಸಿಂಗ್ ಎಲ್ಲ ಮಾಡ್ತೀರಿ, ಫೈಟ್ ಎಲ್ಲ ಮಾಡ್ತೀರಿ. ಆ ಫೈಟಲ್ಲಿ ನಳಿನ್ ಕುಮಾರ್ ಕಟೀಲ್ MPL ಗೆಲ್ತಾರೆ, ನೀವು ಸೋಲ್ತೀರಿ. ಇದೆಲ್ಲ ಸೋಲು ಗೆಲುವು ಇದ್ದದ್ದಲ್ಲ ಸ್ವಾಮಿ, ಎಲ್ಲರೂ ಇಬ್ಬರು ಗೆಲ್ಲಿಕ್ಕಾಗ್ತದ? ಅದು ಇದ್ದದ್ದು ನಾರ್ಮಲಿ. ಹಾಗೆ ಅದನ್ನು ನೀವೊಬ್ಬ ಸ್ಪೋರ್ಟ್ಸ್ ಮ್ಯಾನ್, ಹಾಗಾಗಿ ಅದನ್ನ ಅದೇ ಸೋಲು ಗೆಲ್ಲುವಂತಹದ್ದು. ಆದ್ರೆ ಒಂದು ಮಾತ್ರ, ಯಾರಾದ್ರೂ ಸೋಲು ಅನ್ಸುವಂತಹದ್ದು
ಸ್ಟ್ರೈಟ್ ಫೈಟಲ್ಲಿ ಮಾಡಬೇಕು ಹೊರತು ಬ್ಯಾಕ್ ಸ್ಟ್ಯಾಪ್ ಮಾಡ್ಕೊಂಡು ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳುವಂಥದ್ದು ನನ್ನ ಒಂದು ವಿಶೇಷ. ಈಗ ಗೆಲ್ಲುವುದಾದ್ರೂ ಹೇಗೆ? ಈಗ ಭರತ್ ಸಿಕ್ಕಾಪಟ್ಟೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ನೋಡಿದ್ರು ಭರತ್ ಶೆಟ್ಟರದ್ದೇ ಹೆಸರು, ಕಾಮಗಾರಿ ಫ್ಲೆಕ್ಸ್ ಎಲ್ಲ ಬರ್ತಾ ಇದೆ. ಏನು ನಿಮಗೆ ಕಷ್ಟ ಆಗುತ್ತೆ? ನೀವು ವೀಕ್ ಆಗಿರೋದ್ರಿಂದ ಹಾಗೆ ಆಗಿರೋದು, ಪತ್ರಿಕಾ ಮಾಧ್ಯಮದವರು ವೀಕ್ ಆಗಿರೋದ್ರಿಂದ ಅದಾಗಿರುವಂಥದ್ದು. ಅಂದ್ರೆ ಅಭಿವೃದ್ಧಿ ಕಾರ್ಯಕ್ರಮ ಜಾಸ್ತಿ ಏನು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ತೋರಿಸ್ಯಾನ. ನಾನೊಂದು ಮಾರ್ಕೆಟಿಗೆ 160 ಕೋಟಿ ರೂಪಾಯಿ ನಮ್ಮ ಸಿದ್ದರಾಮಯ್ಯನವರುವಂಥ ಸಂದರ್ಭದಲ್ಲಿ ಆಗಲೇಬೇಕು, ಆ ಸುರತ್ಕಲ್ ಕ್ಷೇತ್ರ ಅಭಿವೃದ್ಧಿ ಆಗಲೇಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆ ವ್ಯವಸ್ಥೆಗೆ ಒಂದು 70 ಕೋಟಿ ರೂಪಾಯಿ ದುಡ್ಡನ್ನು ಸೀಮಿತವಾಗಿಟ್ಟಿದ್ರು. 60 ಕೋಟಿ ಸ್ಟೇಟ್ ಗೌರ್ಮೆಂಟಿಂದ ಬರ್ತದೆ, ಅದೇ ಥರ 10 ಕೋಟಿ ರೂಪಾಯಿ ಕಾರ್ಪೊರೇಷನ್ ಮಾಡಿಸಿ ಸ್ಟಾರ್ಟ್ ಆಗ್ತದೆ ಕೆಲಸ. ನಾನು ಶಾಸಕನಾಗುವಂಥ ಸಂದರ್ಭದಲ್ಲಿ ಆ ಮಾರ್ಕೆಟೇ ಬೇಡ ಅಂತೇಳಿ ಪ್ರೊಟೆಸ್ಟಿಗೆ ನಿಂತು ಸುರತ್ಕಲ್ ಅಭಿವೃದ್ಧಿ ಆಗಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಮಾಡಿದಂಥವರು ಭರತ್ ಶೆಟ್ಟಿ. ಅವ್ರು ಬಂದ ಮೇಲೆ ಅದು ಆಗಬಾರ್ದು ಅಂತ ಹೇಳುವಂಥ ಕನಸನ್ನು ನನಸು ಮಾಡಿದವರು ಅವರ 4 ವರ್ಷದಲ್ಲಿ ಒಂದು ಹಲಗೆನೂ ಅಂದಿಲ್ಲ. ಎಲ್ಲ ಕೆಲಸವನ್ನು ನಿಲ್ಲಿಸಿದ್ದಲ್ಲದೆ ಅದರ ವ್ಯವಸ್ಥೆಗೆ ಜಾಗವನ್ನು ಸರಿ ಮಾಡಿಕೊಡುವಂತಹದ್ದು, ಬಂದಂತಹ ದುಡ್ಡು ಸುರತ್ಕಲ್ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಮಾಡುವಂತಹದ್ದು. ಬಹುಶಃ 4 ವರ್ಷದಲ್ಲಿ ಅದು ಮುಗಿದು ಇನಾಗ್ರೇಷನ್ ಆಗಬೇಕಿತ್ತು. ಇದು ಒಂದು. ಆ ಬಂದ ದುಡ್ಡನ್ನು ವಿನಿಯೋಗಿಸದೆ ಆ ಕಾಂಟ್ರಾಕ್ಟರ್ಗೂ ಇವರು ಒಂದು ಕೂತ್ಕೊಂಡು ಮಾತಾಡಿ MRP ಒಂದು ಅದನ್ನು ಮಾಡಿದಾಯ್ತು. ಎರಡನೇದು ಬಜೆಟ್ ಅಲ್ಲಿ ಪಾಸ್ ಆದಂತಹ 58 ಕೋಟಿ ರಸ್ತೆ, ಕಾಟಿಪಳ್ಳ ಗಣೇಶ್ಪುರ ದೇವಸ್ಥಾನದಿಂದ 6 ಪಥದ ರಸ್ತೆ ಸುರತ್ಕಲ್ವರೆಗೆ. ಆ ಸುರತ್ಕಲ್ವರೆಗೆ ಆ ರೈಲ್ವೆ ಸ್ಟೇಷನ್ ವರೆಗೆ ನಾನು ಕೆಲಸ ಯಾವ ರೀತಿಯಲ್ಲಿ ಅದನ್ನು ಗುದ್ದಲಿಪುಡ್ಜೆಲ್ಲ ಸಾಧಾರಣ ಚರ್ಚಿನವರೆಗೆ ಆ ರೋಡನ್ನು ಅಗಲೀಕರಣ ಮಾಡಿ ಆಗಿತ್ತು. ಬೇರೆ ವ್ಯವಸ್ಥೆಗಳನ್ನ ಇಟ್ಕೊಂಡು ಅನುದಾನವೇ ಇಲ್ಲ ಅಂತೆಲ್ಲ. ಅದಲ್ಲ, ಒಂದು ನಿಮಿಷ ನಾನು ಹೇಳಿದ್ದೇನೆ ಅವರೇ, ನೀವು ದಯವಿಟ್ಟು ಪತ್ರಕರ್ತ ಅನುದಾನ ಇರಲಿ ಅಂತ ಅವ್ರು ಹೇಳಿದ್ರು ಅಂತ ಹೇಳಿ ಅರ್ಥ ಇದೆಯಾ? ಅನುದಾನ ಹಿಡಿದು ಟೆಂಡರ್ ಆಗ್ತದಾ? ಗೌರ್ಮೆಂಟ್ ಟೆಂಡರ್ ಯಾಕೆ ಕರೆಯೋದು? ವಾಟ್ ಯು ಆರ್ ಆಸ್ಕಿಂಗ್? ಸರ್ಕಾರ ಟೆಂಡರ್ ಕರೆದು ಟೆಂಡರ್ ಹಾಕಿದ್ದಾರೆ. ಟೆಂಡರ್ ಒಬ್ಬ ಮುಸಲ್ಮಾನಿಗೆ ಆಗಿದೆ, ಒಬ್ಬನಿಗೆ ಆಗಿದೆ ಅಂತ ಹೇಳಿ ಅವನನ್ನು ಹಿಡಿದು ಅದನ್ನು ಮಾಡಿಸೋದನ್ನು ಬಿಟ್ಟು ಅದನ್ನು ರೀಟೆಂಡರ್ ಮಾಡಿಸಿದ್ರ, ಹೋಗಿ ಕ್ಯಾನ್ಸಲ್ ಮಾಡಿಸಿ ರೀಟೆಂಡರ್ ಮಾಡಿಸಿದ್ರ. ಇನ್ನೊಮ್ಮೆ ರೀಟೆಂಡರ್ ಆಯ್ತು. ನೋಡಿ ಅನ್ಕೊಡ್ತೇನೆ, ನಾನಿರುವಂತಹ ಸಂದರ್ಭದಲ್ಲಿ ಟೆಂಡರ್ ಆಗಿ ಸಿಂಗಲ್ ಟೆಂಡರ್ ಆಗಿ ಒಂದು ವರ್ಷದ ಕಾಲ ಅದನ್ನು ಮಾಡಬೇಕು ಅಂತ ಹೇಳುವಂತಹ ವ್ಯವಸ್ಥೆಯಲ್ಲಿ ಒಂದು ಟೆಂಡರ್ ಯಾರಿಗೆ ಆಗಿದ್ದನ್ನು ನಾನು ತೋರಿಸ್ತೇನೆ ನಿಮಗೆ. ಅದು ಸಿಂಗಲ್ ಟೆಂಡರ್ ಅಂತ ಹೇಳುವಂತಹ ಕಾರಣವನ್ನು ಇಟ್ಕೊಂಡು ಇವರ ಅಧಿಕಾರಿಗಳ ಮೂಲಕ ಅದನ್ನು ರದ್ದುಪಡಿಸಿದನ್ನು ತೋರಿಸ್ತೇನೆ. ಎರಡನೇ ಬಾರಿಗೆ ಪುನಃ ಟೆಂಡರ್ ಆದದ್ದನ್ನು ನಾನು ತೋರಿಸ್ತೇನೆ. ದುಡ್ಡಿಲ್ಲದಿದ್ರೆ ಟೆಂಡರ್ ಕರೀತಾರ? ಸರ್ಕಾರಕ್ಕೆ ತಲೆ ಇದಿಲ್ವಾ? ಬಜೆಟ್ ಏನು ಸುಮ್ಮನೆನಾ? ವಾಟ್ ಇಸ್ ದ ಮೀನಿಂಗ್ ಆಫ್ ಬಜೆಟ್? ಬಜೆಟ್ ಅಲ್ಲಿ ಬಂದದ್ದು ನೀವು ದುಡ್ಡಿಲ್ಲ ಅಂತ ಹೇಳ್ತೀರಾ? ದುಡ್ಡು ಸರ್ಕಾರ ವ್ಯವಸ್ಥೆ ಮಾಡಿ ಕೊಡ್ತದೆ. ಟೆಂಡರ್ಗೆ ಟೆಂಡರ್ ಹಾಕಿದ್ದಾರೆ, ಅದನ್ನು ಅಪಪ್ರಚಾರ ಮಾಡುದು. ಈ 6 ಪಥಗಳ ರಸ್ತೆ ಉಂಟಲ್ಲ, ಯಾವ ರೀತಿಯಲ್ಲಿ ನಾನು ವಿನಿದ್ದಿದ್ರೆ ಆ ವಿನ್ ಆಗಿದ್ರೆ ಇನ್ನೊಂದು 6 ತಿಂಗಳಲ್ಲಿ ಆ ಕೆಲಸ ಮುಗಿತಿತ್ತು. ಇವತ್ತು ಬಹಳ ಸುಂದರವಾದ ರಸ್ತೆ ಕೈಕಂಬದವರೆಗೆ ಆಗ್ತಿತ್ತು. ಬಜೆಟ್ ಅಲ್ಲಿ ಬಂದದ್ದು ಸ್ವಾಮಿ. ನಾನು ಬೊಗಳೆ ಹೇಳಿಕೊಂಡು ಇದು ಶಿಲಾನ್ಯಾಸ ಮಾಡಿಸಿದಲ್ಲ, ಬಂದದ್ದು ಆ ದಾಖಲೆ ಪತ್ರ ಸಮೇತ ಕೊಡ್ತೇನೆ. ಒಂದದು. ಎರಡನೇದು, ಈ ಸುರತ್ಕಲ್ನಲ್ಲಿ ಒಂದು ಕಟೌಟ್ ಹಾಕಿದ್ದಾರೆ. ಗುಡ್ಡೆಗುಪ್ಪಲ ಅಂತ ಹೇಳುವಂತ ಒಂದು ಪ್ರದೇಶಕ್ಕೆ ಒಂದು ರಸ್ತೆ ಮಾಡಿದ್ದಾರೆ. ನಾನಿರುವಂತಹ ಸಂದರ್ಭದಲ್ಲಿ ಬಹಳ ಹಳೆ ಕನಸು. ಆ ಭಾಗದ ಜನರನ್ನು ಒಟ್ಟು ಮಾಡಿಕೊಂಡು ಈ ರಸ್ತೆ ಅಗಲೀಕರಣ ಆಗಬೇಕು ಅಂತ ಹೇಳಿ ಪ್ರೀಮಿಯರ್ FIR ಇಂದ ದುಡ್ಡು ತೆಗೆಸ್ಕೊಂಡು ಅದನ್ನು ಅಗಲ ಮಾಡಿಸ್ತೇನೆ. ಅಗಲ ಮಾಡಿಸುವಂತಹ ಸಂದರ್ಭದಲ್ಲಿ ಈಗ ಅದರದ್ದು ಲಾಸ್ಟಿನ ವರ್ಷ ಚುನಾವಣೆ ಬರುವಾಗ 4 ವರ್ಷ ಕೂತ್ಕೊಂಡು ಈಗ ಕಟೌಟ್ ಹಾಕಿ ನಾನು ಮಾಡಿಸ್ತೇನೆ ಅಂತ ಹೇಳುವಂತಹ ಬೋರ್ಡ್. ನೀವು ಹೇಳಿದ್ ಸರಿ, ಈಗೆಲ್ಲ ನಾವು ಮಾಡಿದ್ದನ್ನು ಕಟೌಟ್ ಮಾಡ್ತೇವೆ ಅಂತ ಹೇಳಿ. ನಾನಿರುವಂತಹ ಸಂದರ್ಭದಲ್ಲಿ ನಾವು ಸಾಧಾರಣ ನಾನು ಮತ್ತು ಲೋಬೋ ಅವರು ಇರುವಂತಹ ಸಂದರ್ಭ ನನ್ನ ಕ್ಷೇತ್ರದಲ್ಲಿ ನಾನೊಂದು 800 ಮನೆಗಳಿಗೆ ಗ್ರೌಂಡ್ +G+3 ಅಂತ ಹೇಳುವಂತಹ ವ್ಯವಸ್ಥೆಯಲ್ಲಿ ಈ ಭಾಗದಲ್ಲಿ ಅದಿರಲಿಲ್ಲ. ಬರೀ ಮನೆ ನೀಡುವಂತಹ ವ್ಯವಸ್ಥೆ ಇತ್ತು. ನಾನು ಸರ್ಕಾರ ಮತ್ತು ರಾಜೀವ್ ಗಾಂಧಿಯ ಇದರ ಮೂಲಕ ಅಧಿಕಾರಿಗಳನ್ನು ಮನವೊಲಿಸಿ ಅದನ್ನು ಸ್ಯಾಂಕ್ಷನ್ ಮಾಡಿಸಿ ಡೆಲ್ಲಿಯಿಂದ ಸ್ಯಾಂಕ್ಷನ್ ಆಗಿ ಬರ್ತದೆ. ಸಾಧಾರಣ ಈ 600 ಮನೆಗಳ ಒಂದು ವ್ಯವಸ್ಥೆ 5 ಎಕರೆ ಜನತಾ ಕಾಲೋನಿಯಲ್ಲಿ ಸ್ಟಾರ್ಟ್ ಆಗ್ತದೆ. ಆ ಸ್ಟಾರ್ಟ್ ಆದದ್ದು ಇವತ್ತಿನವರೆಗೆ ಅದು ಮುಗ್ದಿಲ್ಲ, ಕೆಲಸ ಕುಂಟ್ತಾ ಇದೆ. ಜನರಿಗೆ 5 ವರ್ಷದಲ್ಲಿ ಒಂದು ಮನೆ ಸಿಕ್ಕಿಲ್ಲ. ಇದು ನಮ್ಮ ಸರ್ಕಾರದ ವ್ಯವಸ್ಥೆ ಅಲ್ಲ. ನಾನಿದ್ದೇನೆ ಇದನ್ನು ನಾವು ತಂದದ್ದು. ನಾವು ಅವರು ಬಂದ ಮೇಲೆ ಯಾರಿಗಾದ್ರೂ ಒಂದು ಹೊಸ ಮನೆಯ ಪ್ರಾಜೆಕ್ಟ್ ಅನ್ನು ತಂದಿದ್ದಾರಾ? ಯಾವುದಾದ್ರೂ ರಸ್ತೆಯನ್ನು, ಈ ರಸ್ತೆ ಈಗ ನೀವು ಹೇಳಿದ್ರಲ್ಲ MRPL ರಸ್ತೆ, ಇದನ್ನು ಅವರು ಶಾಸಕರು ಮನಸ್ಸು ಮಾಡಿದ್ರೆ ಇಲ್ಲಿ ರಸ್ತೆನೂ ಆಗ್ತಿತ್ತು, ಅಥವಾ ಅದನ್ನು ಬಹಳ ಸುಂದರವಾಗಿ ಅಂತ ವ್ಯವಸ್ಥೆಯನ್ನು ಮಾಡ್ಬೋದಿತ್ತು. ಆದರೆ ಅವರ ನಿರ್ಲಕ್ಷ್ಯದಿಂದ ಆ ದುಡ್ಡು ಈಗ ಇಡೀ 3 ಕ್ಷೇತ್ರಕ್ಕೆ 4 ಕ್ಷೇತ್ರಕ್ಕೆ ಜಿಲ್ಲೆಗೆ ಹರಿದು ಹೋಗುವಂತ ಕೆಲಸ ಆಯ್ತು. ಅದನ್ನು ತಾವು ದಾಖಲೆ ಪತ್ರ ತೆಗೆದುಕೊಳ್ಳಿ. ಈಗ ಮತ್ತೆ ಸುರತ್ಕಲ್ನಲ್ಲಿ
ಈ ಮಾರ್ಕೆಟ್ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಅದಕ್ಕೆ ಭೂಮಿಯನ್ನು ಹೊಂದಾಣಿಕೆ ಮಾಡ್ಬೋದಿತ್ತು ಆ ರೆವೆನ್ಯೂ ಲ್ಯಾಂಡನ್ನಲ್ಲಿ ಕೊಟ್ಟು ಆ ಅಗ್ರಿಕಲ್ಚರ್ ಅದಕ್ಕೇನು ಸಮೇತ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಂದು ಅದಕ್ಕೆ ವ್ಯವಸ್ಥೆ ಮಾಡಿದ್ದೆ ಅದನ್ನು ಶಿಫ್ಟ್ ಮಾಡುವಂಥ ಪರಿಸ್ಥಿತಿ ಆಗಿಲ್ಲ. ಕಾಂಟ್ರಾಕ್ಟರು ಅದನ್ನು ಬಿಟ್ಟು ಹೊಡೆಯೋದ, ಯಾರು ಬಿಟ್ಟು ಕೊಡುವವರು ಇಲ್ಲ ಅಂತೇಳಿ, ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ಅದು ಆಗಬಾರ್ದು ಅಂತೇಳಿತ್ತು. ಅದೇ ತರ ಇಲ್ಲಿಗೆ ನಮ್ಮ RTO ಒಂದು ಕಚೇರಿ ಬಂದಿತ್ತು, ನಾನಿರುವಂತಹ ಸಂದರ್ಭ ಸ್ಯಾಂಕ್ಷನ್ ಆಗಿ ಬಂದಿತ್ತು, ಎಲ್ಲ ಮಾಡಿದ್ದೆವು. ಅವರು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಬಿಟ್ಬಿಟ್ರು, ನಮಗೆ ಅದೇ RTO ಯಾಕೆ ಅಂತೇಳಿ. ಅದೇ ತರ ಕಾರ್ಪೊರೇಷನ್ನ ಒಂದು ಕಚೇರಿ, ವಲಯ ಕಚೇರಿ, ಝೋನಲ್ ಆಫೀಸ್, ಸುರತ್ಕಲ್ನ ತರ ಮಂಗಳೂರಿಗೆ ಒಂದು ಝೋನಲ್ ಆಫೀಸ್ ಬಹಳ ಸ್ಟ್ರಾಂಗ್ ಆಗಬೇಕು ಅಂತೇಳಿ ಅದಕ್ಕೆ ಕಟ್ಟಡಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರು ಇವತ್ತಿನವರೆಗೂ ಅದನ್ನು ಉದ್ಘಾಟನೆ ಮಾಡುವಂಥ ಪರಿಸ್ಥಿತಿ ಬಂದಿಲ್ಲ. ಇದು 4-5 ವರ್ಷದಲ್ಲಿ ಆದಂತಹ ಸಾಧನೆ ಅಂತ ಹೇಳುವಂತಹದ್ದನ್ನು ನಿಮಗೆ ನಾನು ಹೇಳ್ತೇನೆ, ಬೇರೆ ಏನಲ್ಲ. ಆದರೆ ನಿಮ್ಮ ಮೇಲೆ ಈಗ ಒಂದು ಆರೋಪ ಏನು ಹೇಳಿದರೆ, ಈ ಕಾಮಗಾರಿಗಳೆಲ್ಲ ಸರಿಯಾಗಿ ಮಾಡಲಿಲ್ಲ, ಭ್ರಷ್ಟಾಚಾರ ಇದೆ ಅಂತ ಇವರು ಹೆಪ್ಸಿಬಾ ರಾಣಿ ಅವರು ಕೆಲವೊಂದು ಗುತ್ತಿಗೆ ಕಾಮಗಾರಿಗಳನ್ನ ತಡೆ ಹಿಡಿದ್ರು, ಅದಕ್ಕೋಸ್ಕರ ನೀವು ಅವರನ್ನು ಟ್ರಾನ್ಸ್ಫರ್ ಮಾಡಿದ್ರಿ ಅಂತ. ನೋಡಿ, ಹೆಪ್ಸಿಬಾ ರಾಣಿ ಅವರನ್ನು ಯಾತಕ್ಕಾಗಿ ನಾವು ಕೇಳಿದ್ದೇವೆ ಅಂತ ಹೇಳಿದರೆ, ಗುತ್ತಿಗೆ ಕಾಮಗಾರಿಗಳು ಅಂತೆಲ್ಲ ಇಮಿಡಿಯೇಟ್ ಆಗಿ ನಮ್ಮ ಕಾರ್ಪೊರೇಷನ್ ಅಧಿಕಾರಿ ಅವರು ಕಮಿಷನರ್ ಆಗಿದ್ದರು. ಒಂದು ಕಡೆಗೆ ಸ್ಯಾಂಕ್ಷನ್ ಆದ ವ್ಯವಸ್ಥೆಯನ್ನು ತಾರತಮ್ಯ ಮಾಡಿಕೊಂಡು ಇನ್ನೊಂದು ಕಡೆಗೆ ವ್ಯವಸ್ಥೆ ಮಾಡೋದಲ್ಲ. ಸುರತ್ಕಲ್ ಭಾಗಕ್ಕೆ 40% ನಮಗೆ ಕೊಡಬೇಕು ಅಂತ ಹೇಳುವಂತ ಹಕ್ಕನ್ನಿಟ್ಟು ನಾವು ಕಾರ್ಪೊರೇಷನ್ ಟ್ಯಾಕ್ಸ್ ಅನ್ನು ಆ ಭಾಗದವರು ಕಟ್ತಾರೆ ಸರಿಯಾಗಿ. ಸುರತ್ಕಲ್ ಏನು ಮಂಗಳೂರಿಗೆ ಮಾತ್ರ ಅಲ್ಲ ಸ್ಮಾರ್ಟ್ ಸಿಟಿ ವ್ಯವಸ್ಥೆ, ಸುರತ್ಕಲ್ಗೂ ಅಷ್ಟೇ ಭಾಗ ಬರಬೇಕು ಅಂತ ಹೇಳುವಂತ ಹೋರಾಟ ಮಾಡಿಕೊಂಡು ಪ್ರತಿಯೊಂದರಲ್ಲೂ ನಮ್ಮ ಶಾಸಕರು ಆ ಭಾಗದಲ್ಲಿ ಶಾಸಕರಾಗಿದ್ರು ಹೋರಾಟ ಮಾಡಿಕೊಂಡು ನಮ್ಮ ಈ ಕ್ಷೇತ್ರಕ್ಕೆ 40% ಅನುದಾನಗಳು ನಮಗೆ ಬರಬೇಕು ಅಂತ ಹೇಳುವಂತ ನೀತಿಯಲ್ಲಿ ಕೆಲಸ ಮಾಡಿದವನು ನಾನು. ಅದು ಸ್ಮಾರ್ಟ್ ಸಿಟಿಯಲ್ಲಿರ್ಬೋದು ಅಥವಾ ಇನ್ನೊಂದರಲ್ಲಿರ್ಬೋದು. ಈಗ ಏನಾಗಿದೆ ನೀವು ಕ್ಯಾಲ್ಕುಲೇಷನ್ ಮಾಡಿ, ನಮ್ಮ ಸುರತ್ಕಲ್ ಭಾಗಕ್ಕೆ ಆ ಭಾಗದ 23 ವಾರ್ಡಿಗೆ ತಾರತಮ್ಯ, ಮಂಗಳೂರು ಭಾಗಕ್ಕೆ ಅನೇಕ ಅನುದಾನಗಳು ಬರ್ತವೆ, ಎಲ್ಲ ಕಾಮಗಾರಿಗಳು ಅಲ್ಲಿಗೆ. ಅದು ಕೇಂದ್ರದ್ದು ಇಲ್ಲಿದ್ದು ನಮ್ಮ ಸರ್ಕಾರದಿಂದ 200 ಕೋಟಿ ಕೊಟ್ಟಿದ್ದೇವೆ. ಕೇಂದ್ರದ್ದು ಅಂತ ಹೇಳುವಂತಹದ್ದೆಲ್ಲ ಸುಳ್ಳು ಅಲ್ಲ. ಸ್ಮಾರ್ಟ್ ಕಾಮಗಾರಿಗಳು ಕೇಂದ್ರದವರೊಂದು ಅವರು ಸೆಟ್ ಮಾಡಿ ಕೊಟ್ಟಿದ್ದಾರೆ. ನೋಡಿ, ಸೆಟ್ ಮಾಡಿ ಕೊಟ್ಟದ್ರಲ್ಲೂ ನಾವು ಹೋರಾಟ ಮಾಡಿಕೊಂಡು ಇಷ್ಟು % ನಮಗೆ ಬರಬೇಕು, ನಮ್ಮಲ್ಲೂ ಉಂಟು ಅಂತ ಹೇಳುವಂತ ಮಾತನ್ನು ಹೇಳಿದ್ದೆವು. ಈಗ ಹಿಜಬ್ದಾರಿ ವಿದ್ಯಾರ್ಥಿನಿಯರು ತುಂಬ ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜಿನ ಗಲಾಟೆ ಮಾಡುವಾಗ ಹಾಗೆ ನಮ್ಮ ಮಾನ್ಯ ಶಾಸಕರು ಪ್ರತಿಪಕ್ಷ ಉಪನಾಯಕರಾದಂಥ UT ಖಾದರ್ ಹೇಳ್ತಾರೆ, ನೀವು ಇಲ್ಲಿಯ ದೇಶದ ಕಾನೂನು ಸೌಂದರ್ಯ ಎಷ್ಟು ಚೆನ್ನಾಗಿದೆ ನಿಮಗೆ ಗೊತ್ತಿಲ್ಲ, ನೀವು ವಿದೇಶಕ್ಕೆ ಹೋಗಿ, ಪಾಕಿಸ್ತಾನಕ್ಕೆ ಹೋಗಿ, ಗಲ್ಫಿಗೆ ಹೋಗಿ, ಅಲ್ಲಿ ಸೌದಿಗೆ ಹೋಗಿ ಗೊತ್ತಾಗ್ತದೆ ಇಲ್ಲಿ ಎಷ್ಟು ಕಾನೂನು ಚೆನ್ನಾಗಿದೆ ಅಂತ. ಅಲ್ಲ, ಹೀಗೆಲ್ಲ ಹೇಳೋದೊಬ್ಬ ಸರಿಯಾ ಒಬ್ಬ ನಾಯಕರಾಗಿ ಅವರು? ನೋಡಿ, ನಾನು ನಮ್ಮ ನಾಯಕರು ಅವರು ಅಲ್ಲ, ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ? ನಮ್ಮ ನಾಯಕರು ಅವರು ಅದನ್ನು ನೀವು ಅವ್ರ ಹತ್ರನೇ ಕೇಳಿ. ಯಾಕಂದ್ರೆ ನನ್ನ ವ್ಯವಸ್ಥೆಯನ್ನು ಯಾವ ರೀತಿ ಅಂತ ಹೇಳಿದ್ರೆ ನನ್ನ ಹತ್ರ ಕೇಳಿ. ನಾವು ಇನ್ನೊಬ್ಬರ ಬಗ್ಗೆ ಅದು ಮಾಡೋದು ಸರಿಯಾ ತಪ್ಪ ಅಂತ ಹೇಳಿ ನನ್ನ ಹತ್ರ ಕೇಳಿ. ಹಾಗಾದ್ರೆ ಹಿಜಾಬ್ ದಾರಿ ಅವರಿಗೆ ನಿಮ್ದು ಸಪೋರ್ಟ್ ಇಲ್ಲ ಅಂತ ಆಯ್ತು. ನಾನು ಹೇಳೋದು ಕೇಳಿ ಇವ್ರೆ, ನಾನು ಹೇಳುವಂತಹದ್ದು ನನ್ನ ಒಂದು ಇದರಲ್ಲಿ ಆತ್ಮಸಾಕ್ಷಿಗಳು. ನೋಡಿ, ನಾನು ಒಂದು ಹೇಳ್ತೇನೆ, ಇಲ್ಲಿ ಸರಿಯ ತಪ್ಪಿನ ಪ್ರಶ್ನೆ ಅಲ್ಲ. ಧಾರ್ಮಿಕತೆಯದರಲ್ಲಿ ನಿಮ್ಮ ಒಂದು ಧರ್ಮದಲ್ಲಿ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳುವಂತ ಇರುವುದನ್ನು ಅವರು ಹಕ್ಕಾಗಿ ಕೇಳುವಂತಹದ್ದು ನ್ಯಾಯ ಅಲ್ವಾ ಅಂತೇಳಿ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೆ. ನಮ್ಮ ಹಕ್ಕು, ನೀವು ಹಿಜಾಬ್ ಹಾಕಬಾರ್ದು, ನಾನು ನಿಮ್ಮ ಹತ್ರ ಕೇಳುವ ತೀರ್ಪನ್ನು ಪಾಲಿಸಿ ಅಷ್ಟೇ. ಅದೇ ಹೈಕೋರ್ಟ್ ತೀರ್ಪನ್ನು ಪಾಲಿಸುವಂತಹದ್ದು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಉಂಟು. ಸುಪ್ರೀಂ ಕೋರ್ಟ್ನ ತೀರ್ಪಲ್ಲಿ ಪಾಲಿಸುವಂತಹದ್ದು ಅಷ್ಟೇ. ನೋಡಿ, ಈಗ ಅದನ್ನೇ ನಾವು ಹೇಳುದು ಏನು ಅಂತ ಹೇಳಿದ್ರೆ, ಕೋರ್ಟ್ನ ಮೇಲೆ ಮೆಟ್ಟಿಲಲ್ಲಿ ಉಂಟರು, ಕೋರ್ಟನ್ನು ನಾವು ಹೋದ್ಮೇಲೆ ಕೋರ್ಟ್ನ ವ್ಯವಸ್ಥೆ ಪ್ರಕಾರ ಮಾಡುವಂತ ಪ್ರಶ್ನೆಯನ್ನು ಮಾಡಬೇಕು ಅಂತ ಹೇಳುವ. ಈಗ ಪ್ರವಾದಿ ನಿಂದನೆ ಮಾಡಿದ್ದಾರೆ ನೂಪುರ್ ಶರ್ಮಾ ಅಂತ BJP ವಕ್ತಾರರು ರಾಷ್ಟ್ರೀಯದ್ದು, ಅವರನ್ನು ಈಗ ವಿದೇಶಗಳ ಇದು ಒತ್ತಡಕ್ಕೆ ಮಣಿದು ಈಗ ಅವರನ್ನು ಉಚ್ಚಾಟನೆ ಮಾಡಿದೆ, ಮತ್ತೊಬ್ಬರನ್ನು ಅಮಾನತು ಮಾಡಿದೆ, ಇನ್ನೊಬ್ಬರನ್ನು ಉಚ್ಚಾಟನೆ ಮಾಡಿದೆ. ಇದೇ ಜೊತೆಯಲ್ಲಿ ನಮ್ಮ RSSನ ಮುಖಂಡರಾದಂಥ ಮೋಹನ್ ಭಾಗವತ್ ಹೇಳಿದ್ದಾರೆ, ನಾವು ಮಸೀದಿಗಳಲ್ಲಿ ಇನ್ನೂ ಮಂದಿರ ಹುಡುಕುವುದಿಲ್ಲ ಅಂತ. ಅಂದರೆ BJP ಬದಲಾಗ್ತಾ ಇದೆಯಾ? ನೋಡಿ, ಈ ಎಲ್ಲ ಯೋಚನೆಗಳಿಂದ ನೀವು ಅರ್ಥ ಮಾಡ್ಕೊಳ್ಬೇಕು ಯಾತಕ್ಕಾಗಿ ಇವರು ಆ ಭಿನ್ನವಾದ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ರು, ಬರೀ ಅಧಿಕಾರದ ವ್ಯವಸ್ಥೆಗಾಗಿ. ಈಗ ಮೋಹನ್ ಭಗವತ್ರವರು ಒಳ್ಳೆಯ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ದಿವಸ 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 ಒಂದೊಂದು ಆಗ್ತಾ ಉಂಟು. ಇದು ಈ ಥರ ಜನ ಹೊಡೆದಾಡಿಕೊಂಡ್ರೆ ನಮ್ಮ ಪರಿಸ್ಥಿತಿಯನ್ನು, ನಮ್ಮ ಮುಂದಿನ ಪೀಳಿಗೆಯ ಒಂದು ವ್ಯವಸ್ಥೆ ಇದೆ, ಭಾರತ ಎಲ್ಲಿಗೆ ಮುಟ್ತಾ ಇದೆ ಅಂತ ಹೇಳುವಂಥದ್ದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಭಾರತ ದೇಶ, ನಾವೇನೋ ಇವತ್ತು ಹುಟ್ಟುತ್ತೇವೆ ಸಾಯ್ತೇವೆ, ಆದರೆ
ಮುಂದಿನ ಪೀಳಿಗೆನೂ ಬದುಕಬೇಕಲ್ಲ ಸ್ವಾಮಿ. ಇದೇ ತರ ನಾವು ತಾರತಮ್ಯ ಪಕ್ಷ ಭೇದ ಇದು ಬರೇ ನಮ್ಮ ಅಧಿಕಾರ ಮಳಲಿ ಗುರುಪುರ ಅದರದ್ದು ಮಸೀದಿ ಮಂದಿರ ವಿವಾದದ ಬಗ್ಗೆ ಅದೀಗ ಕೋರ್ಟಲ್ಲಿದೆ. ಈಗ ಕೋರ್ಟು ನ್ಯಾಯಸಮ್ಮತವಾದ ತೀರ್ಪನ್ನು ನೀಡ್ತದೆ ಅಂತ ಹೇಳುವಂಥ ಭರವಸೆ ಇದೆ. ನೋಡಿ ಇದನ್ನೇ ಹೇಳ್ತೇನೆ, ಇದು ಒಂದು ಸಮುದಾಯ. ಈಗ ಮೊನ್ನೆ ಅಲ್ಲಿ ಏನಾದರೂ ಒಂದು ನಮ್ಮ ಇದರಲ್ಲಿ ಆ ಪ್ರದೇಶದಲ್ಲಿ ಏನಾದರೂ ಒಂದು ಸಣ್ಣ ಈ ಥರ ಮಸೀದಿಯನ್ನು ಇರುವಂಥ ಮಸೀದಿಯನ್ನು ಬಂದು ಬಜರಂಗ ದಳದ ಇವರು ಬಂದು ಒಳಗೆ ಬಂದು ಎಲ್ಲ ಇದು ಮಾಡಿದರು. ಬೇರೆ ಎಲ್ಲಿಯಾದರೂ ಒಂದು ವೇಳೆ ಹಿಂದೂ ದೇವಸ್ಥಾನಕ್ಕೆ ಯಾರಾದರೂ ಮುಸಲ್ಮಾನರು ಹೋಗಿ ಈ ಥರ ನಿಲ್ಲಿಸಿ ಅಂತ ಹೇಳುವಂಥದ್ದನ್ನು ಆಗ್ತಿತ್ತಾ? ಕೋಮು ಸೌಹಾರ್ದದಲ್ಲಿ ಹೋಗ್ಬೋದು, ಏನಾದರೂ ಮಾಡಿ ಆಗ್ತಾಯಿತ್ತು, ಅಲ್ಲಿ ಗಲಾಟೆ ಆಗ್ತಿತ್ತು, ಅವನು ಒಟ್ಟು ಇದು ಮಾಡ್ತಾ ಇದ್ರು. ಆ ಥರ ಏನಾದರೂ ಆಗಿದೆಯಾ ಅಲ್ಲಿ? ಇಲ್ಲ. ನೋಡಿ, ಇಲ್ಲಿ ಜನರು ಗಲಾಟೆ ಬಯಸುವುದಿಲ್ಲ ಎರಡೂ ಸಮುದಾಯದಲ್ಲೂ. ಅವ್ರು ನೋಡಿ ಆ ಕೋಮ್ ಅಲ್ಲಿ ನೀವು ಹೋಗಿ ಮಳಲಿಯಲ್ಲಿ ಮನೆ ಮನೆಗೆ ಹೋಗಿ ಕೇಳಿದೆವು, ಯಾರ ಹತ್ರ ಕೇಳಿದ್ರು ಅವ್ರಿಗೆ ನಮಗೆ ಆ ಮಸೀದಿಯಿಂದ ಏನು ತೊಂದರೆ ಇಲ್ಲ, ಅವರು ಅವರಷ್ಟಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಷ್ಟು ಅನ್ಯೋನ್ಯತೆಯಲ್ಲಿದ್ದಾರೆ. ಹೊರಗಡೆಯವರು ಬಂದು ಇದಕ್ಕೆ ಕಿಡಿ ಇಡ್ತಾರೆ. ಅಲ್ಲಿ ಇರುವಂತಹ ಒಂದು 5% ಜನ ಈ ಗಲಾಟೆ ಆಗ್ತಾ ಇರಬೇಕು. ಆದರೂ ಕೂಡ ಮೊಯ್ದೀನ್ ಬಾವ್ ಅವರು ಸರ್ವಧರ್ಮ ಸಮಭಾವ ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಮಾಡ್ತಾರೆ. ನಿಮಗೂ ಕೂಡ ಬೆದರಿಕೆ ಬರ್ತದಲ್ಲ, ಹಾಗೆಲ್ಲ ಹೋಗಬಾರ್ದು, ಧರ್ಮ ವಿರೋಧ. ನೋಡಿ, ನಾನೊಂದು ಹೇಳ್ತೇನೆ, ಪೂಜೆ ಮಾಡುವಂತಹದ್ದು ಅಷ್ಟು ಒಂದು ಇದು ನಾನಲ್ಲ. ಪೂಜೆ ಮಾಡುವಂತಹದ್ದು ಅಲ್ಲಿಯ ಭಟ್ರು, ಇಲ್ಲಿ ನಮಾಜ್ ಮಾಡಿಸುವಂತಹದ್ದು ನಮ್ಮ ಖತೀಬರು, ಅವರ ಹಿಂದೆ ನಾವು ನಿಂತು ನಮ್ಮ ಧರ್ಮಗಳು. ನಾನು ನನ್ನ ಧರ್ಮವನ್ನು ನಂಬಿ ಅದಕ್ಕೆ ಅನುಗುಣವಾಗಿ ನಡೆದು ಜನರ ಒಂದು ನಮ್ಮ ಧಾರ್ಮಿಕ ಭಾವನೆ, ಧಾರ್ಮಿಕತೆಗೆ ವಿಧೇಯಕತೆಯನ್ನು ತರುವಂತಹದ್ದು ಚರ್ಚ್ ಆಗಿರ್ಬೋದು ಅಥವಾ ದೇವಸ್ಥಾನ ಆಗಿರ್ಬೋದು, ಅದೆಲ್ಲ ದೇವರು ಸೃಷ್ಟಿ ಮಾಡಿದಂತಹ ಕೆಲಸ. ಅದಕ್ಕೆ ಗೌರವ ಕೊಡುವಂತಹದ್ದು ಮಾನವನಾದವನ ಕೆಲಸ. ಇದು ಬಿಟ್ಟು ನಾವು ಒಂದು ಸಮಾಧಾನದಲ್ಲಿದ್ದು ಒಂದನ್ನು ಕಲ್ಲು ಹೊಡೆದು ಒಂದನ್ನು ಇದು ಮಾಡ್ಕೊಂಡು ಮಾಡುವಂತ ನಿರ್ಧಾರ ಎಷ್ಟು ಸರಿ ಅಂತ ಹೇಳುವಂತ. ಈಗ ಚಡ್ಡಿ ಸುಡುವಂತ ಅಭಿಯಾನ ನಡೀತಾ ಇದೆ RSS, ಇದೆಲ್ಲ ಬೇಕಾ ಮತ್ತೆ ಪುನಃ ಗಲಭೆ ಬೆಂಕಿ ದೊಂಬಿಗಳೆಲ್ಲ? ನೋಡಿ, ಈ ಚಡ್ಡಿ ಸುಡುವಂತಹದ್ದು ಯಾವ ರೀತಿಯಲ್ಲಿ ಮಾಡಿದ್ದಾರೆ, ಅದಕ್ಕೆ ಈಗ ನಡೀತಿರುವಂತಹ ಕೆಲಸಗಳು ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ತಾವು ಸಮಂಜಸವಾಗಿ ಯಾತಕ್ಕಾಗಿ ಮಾಡ್ತಾ ಇದ್ದಾರೆ, ಯಾತಕ್ಕಾಗಿ ಇದು ಬಂತು ಹೇಳುವಂಥ ಅದನ್ನು ತಾವು ಅದರ ಮೂಲ ತಿಳ್ಕೊಳ್ಬೇಕು. ಇವತ್ತು ಪಠ್ಯ ಪುಸ್ತಕಗಳಲ್ಲಿ ಆಗುವಂತಹ ಒಂದು ವ್ಯವಸ್ಥೆ, ಶಿಕ್ಷಣ ಸಚಿವರು RSS ಮೂಲದಿಂದ ಬಂದು ಹೆಗ್ಗಡೆಯವರ ವ್ಯವಸ್ಥೆಗಳನ್ನು ಅದರಲ್ಲಿ ಮಾಡುವಂತಹದ್ದು ಎಷ್ಟು ಸರಿ ಅಂತ ಹೇಳುವಂಥ ಅದನ್ನು ನಮ್ಮ ನಾಯಕರು ಪ್ರಶ್ನೆ ಮಾಡುವಂಥದ್ದು ಸರಿ ಅಲ್ವಾ? ಕೂತ್ಕೊಂಡು ಏನು ಬೇಕಾದ್ರೆ ಮಾಡೋದನ್ನು ಮಾಡೋದಾ? ನಾವು ಮಾತನಾಡಲಿಕ್ಕೆ ಇಲ್ವಾ? ಅದಕ್ಕೆ ಚಡ್ಡಿ ಸುಡೋದು ಈಗ ಅಲ್ಲ, ಚಡ್ಡಿ ಸುಡೋದು ಯಾವ ಸ್ವಾಮಿ, ನಾನು ಒಂದು ಹೇಳ್ತೇನೆ, ನೀವು ಏನಾದರೂ ತಪ್ಪು ಮಾಡಿದರೆ ನಾವು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಮಾಡಬೇಕು. ಇದರಲ್ಲಿ ನೀವು ಮಾಡುವಂಥ ಕೆಲಸವನ್ನು ತಪ್ಪನ್ನು ನೀವು ಸರಿ ಮಾಡಿದರೆ ಅದರಲ್ಲಿ ಏನು ಇದು ಬರೋದಿಲ್ಲ. ಇಷ್ಟು ದಿವಸ ಇತ್ತಾ ಸಿದ್ದರಾಮಯ್ಯನವರು? ಇಷ್ಟು ದಿವಸ ಏನದು ಚಡ್ಡಿ ಸುಡುವಂಥ ಕೆಲಸ ಅವರೆಲ್ಲ ಪಾಲಿದ್ದು ಇಲ್ಲಿವರೆಗೆ ಇದ್ರು. ಈಗ ಸಣ್ಣ ಎರಡು ಮಾತುಗಳಲ್ಲಿ ನಿಮಗೆ ಯಾವುದು ಬೆಟರ್ ಅಂತ ಕಾಣಿಸ್ತಾ ಇದೆ, SDPI ಅಥವಾ ಆಮ್ ಆದ್ಮಿ? ಇದರಲ್ಲಿ ಎರಡರಲ್ಲಿ ಸ್ವಾಮಿ, ನಾನು SDPI ಆಮ್ ಆದ್ಮಿ ಅಥವಾ ಇನ್ನೊಬ್ಬರದ್ದು ಬರ್ಸಲ್ಲ. ನಾನು ಕಾಂಗ್ರೆಸ್ ಪಕ್ಷದ 6ನೇ ಸಿಪಾಯಿ. ಅನೇಕ ಪಕ್ಷಗಳು ಬರ್ತದೆ ಇಲ್ಲಿ, ಆಮ್ ಆದ್ಮಿ ಅಂತೂ ಇಲ್ಲ, SDPI ಕೆಲವು ಕಡೆ ಇದೆ. ಆದ್ರೆ ಇದರಲ್ಲಿ ಅದು ಸರಿಯಾ ಇದು ಸರಿಯಾ ಅಂತ ಹೇಳಲಿಕ್ಕೆ ನಾನು ಯಾರು? ನಾನು ಕಾಂಗ್ರೆಸ್ ಪಕ್ಷದ ನೋಡಿ ಒಪಿನಿಯನ್ ಯಾವತ್ತಕ್ಕೆ ನಾನು ಅಲ್ಲ. ಈ ಒಂದು ಪ್ರತಿಪಕ್ಷಗಳು ನಿಮ್ಮ ಪ್ರತಿಪಕ್ಷ ನಾನು ಬಿಜೆಪಿಯನ್ನು ನಾನು ಒಳ್ಳೇದು ಅಂತ ಹೇಳಲಿಕ್ಕೆ ಅಲ್ಲ, ಹೇಳಿ ಅಲ್ಲ ಹಾಗಾದ್ರೆ ಸ್ವಾಮಿ. ನೋಡಿ, ಬಿಜೆಪಿ ಅಥವಾ SDPI ಅಥವಾ ಆಮ್ ಆದ್ಮಿ ಎಲ್ಲವೂ ನಮ್ಮ ವಿರುದ್ಧ ಪಕ್ಷಗಳೇ, ಯಾವುದೇ ಭಾವನೆಗಳಿಲ್ಲ. ಹಾಗಾದ್ರೆ ಈಗ ನಾನೊಂದು ಕೇಳ್ತೇನೆ, ಒಂದೊಂದೇ ವಾಕ್ಯದಲ್ಲಿ ಉತ್ತರಿಸಿ. ಈಗ ಪ್ರಧಾನಿ ನರೇಂದ್ರ ಮೋದಿ, ನಿಮ್ಮ ಅಭಿಪ್ರಾಯ ಏನು? ಒಂದೇ ವಾಕ್ಯ. ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶ ಅಭಿವೃದ್ಧಿ ಆಗಬೇಕಾಗಿದ್ರೆ ಪ್ರಧಾನಿ ಮಂತ್ರಿಯವರು ತನ್ನ ಮೊಂಡತನವನ್ನು ಬಿಟ್ಟು ಅವರು ಯಾವ ರೀತಿಯಲ್ಲಿ ಅಭಿವೃದ್ಧಿ ಪರದಲ್ಲಿ ಇದು ಸೇರಬೇಕು, ಎಲ್ಲ ಸಮುದಾಯವನ್ನು ಎಲ್ಲ ವರ್ಗಗಳನ್ನು ಒಗ್ಗೂಡಿಸಿಕೊಂಡು ರಾಜ್ಯರು ಯಾವ ರೀತಿಯಲ್ಲಿ ಪ್ರಜೆಗಳನ್ನು ನೋಡ್ತಾ ಇದ್ದಾರೆ ಆ ತರ ರಾಜಧರ್ಮವನ್ನು ಪಾಲಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ DK ಶಿವಕುಮಾರ್ ಅವರ ಬಗ್ಗೆ. DK ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು. ಇವತ್ತು ಪಕ್ಷ ಪ್ರಬಲವಾಗಿ ನಮ್ಮ ರಾಜ್ಯದಲ್ಲಿ ಮುಂದೆ ಬರಲಿಕ್ಕೆ ಬಹಳ ಹೋರಾಟ ಮಾಡಿ ಇವತ್ತು ಈ ಒಂದು ಅಧಿಕಾರಕ್ಕೆ ತರುವಂತಹ ಹಂತವನ್ನು ತರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರು ಒಂದು ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ನೋಡಿ, ನಾವು ಹುಟ್ಟಿದ ಮೇಲೆ ಇಲ್ಲಿ ಸಾಯಲೇಬೇಕು. ಇಲ್ಲಿ ನಾವು
ಸಹೋದರತ್ವ ಬಹುಶಃ ನಿಮ್ಮಲ್ಲಿ ಆ ಸ್ಕೂಲ್ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಬೇಕಾದಂಥ ಎಷ್ಟು ಮುಸಲ್ಮಾನರು ನಿಮ್ಮ ಜೊತೆಯಲ್ಲಿದ್ದಾರೆ ಅಂತ ಹೇಳುವಂಥ ತಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರ ಜೊತೆನೂ ಎಷ್ಟೋ ಮುಸಲ್ಮಾನರು ಇದ್ದಾರೆ. ಆಗ ಆ ಮುಸಲ್ಮಾನರಿಗೆ ಇಲ್ಲಿ ಬದುಕು ಹಕ್ಕಿಲ್ವಾ? ಸುಮ್ಮನೆ ಬಂದು ನಾವು ಇಲ್ಲಿ ವಿಷಕಾರಿಕ ಭಾಷಣಗಳನ್ನು ಮಾಡಿಕೊಂಡು ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಹೊಡೆದಾಟವನ್ನು ಮಾಡಿಕೊಂಡ್ರೆ ದೇವರು ನಮ್ಮನ್ನು ಕ್ಷಮಿಸ್ತಾನ? ಸಿ ಎಂ ಇಬ್ರಾಹಿಂರವರು JDSನ ರಾಜ್ಯಾಧ್ಯಕ್ಷರು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದರು, ಅದಕ್ಕಿಂತ ಮುಂಚೆ ಜನತಾದಲ್ಲಿದ್ದರು. ಅವರು ಅನೇಕ ಪಕ್ಷಗಳನ್ನು ಅವರವರ ಅನುಕೂಲಕ್ಕಾಗಿ ತೆಗೆದುಕೊಂಡು ಸರಿ. ಮಾಜಿ ಸಚಿವ ಕೃಷ್ಣ ಜಯ ಪಾಲೆಮಾರ್ರವರು ಈ ಭಾಗದಲ್ಲಿ ಶಾಸಕರಾಗಿದ್ದರು, ಮಾಜಿ ಸಚಿವರಾಗಿದ್ದರು. ಈಗ BJPಯವರ ಒಂದು ಅವರನ್ನು ಸೈಡಿಗಿಟ್ಟ ಇದರಿಂದ ಅವರು ಸೈಲೆಂಟ್ ಆಗಿ ಇದ್ದಾರೆ. ಪಠ್ಯಪುಸ್ತಕದ ರೋಹಿತ್ ಚಕ್ರತೀರ್ಥ ನೋಡಿ, ಪಠ್ಯಪುಸ್ತಕದಲ್ಲಿ ಇವ್ರು ಮಾಡುವಂಥದ್ದನ್ನು ನಾನು ಎಷ್ಟು ಸರಿ ಅಂತ ಹೇಳಿದರೆ ನೀವು ಹೇಳ್ಬೋದು ನಾನು ಕಾಂಗ್ರೆಸ್ನವನು ಇವನು ಇದೇನು ಹೇಳ್ತಾನೆ ಅಂತ ಹೇಳಿದರೆ, ಅದನ್ನು ಪತ್ರಕರ್ತರಾದ ನೀವು ಎಷ್ಟು ಸರಿ ಅಂತ ಹೇಳುವಂಥದ್ದನ್ನು ಜನರಿಗೆ ತಿಳಿಸಿ, ಇವ್ರು ಮಾಡೋದು ಸರಿ ಅಂತ ಹೇಳಿ ತಿಳಿಸಿ. ಸರಿ. ತಿಲಕ್ ರಾಜ್ ಕೃಷ್ಣಾಪುರ ಆ ಭಾಗದಲ್ಲಿ ಕಾರ್ಪೊರೇಟರ್ ಆಗಿದ್ದಂಥವರು ಈಗ BJPಯ ಅಧ್ಯಕ್ಷರಾಗಿದ್ದಾರೆ ಅಷ್ಟೇ. ಮಾಜಿ ಶಾಸಕ ವಿಜಯಕುಮಾರ್ ಶೆಟ್ಟರು ನಮ್ಮ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದಲ್ಲಿ 2 ಬಾರಿ ಶಾಸಕರಾಗಿದ್ದುಕೊಂಡು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಭಾಗದಲ್ಲಿ ಮಾಡಿದ್ದಾರೆ. MB ಪುರಾಣಿಕ್ ಲಾಸ್ಟ್ ಟೈಮ್ ನಿಮ್ಮ ನೆಹರು ಮೈದಾನದ ಸಮಾವೇಶಕ್ಕೆ ಅವರ ಸಂಸ್ಥೆಯಿಂದ ಬಸ್ಗಳನ್ನು ನೀವು ಕೇಳಿದ್ರಲ್ಲ, MB ಪುರಾಣಿಕ್ ವಿಶ್ವ ಹಿಂದೂ ಪರಿಷತ್ನ. ಹೌದೌದು. MB ಪುರಾಣಿಕರು ನಾನು ಹೇಳುವಂಥದ್ದು, ನಾನು ಅವರ ಬಳಿಗೆ ಹೋದಂಥ ಸಂದರ್ಭ ನನಗೂ ಉಪಕಾರ ಮಾಡಿದ್ದಾರೆ, ಬಸ್ಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ಥರ ಅವರೂ ಏನೋ ಒಂದು ಪ್ರಾಬ್ಲಮಲ್ಲಿರುವಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿದ್ದಾಗ ನಾನು ಮಾನವ ಧರ್ಮದಿಂದ ಆಗುದಿಲ್ಲ ಅಂತ ಹೇಳುವಂಥದ್ದು ಯಾರು ಬಂದ್ರು BJP ಅಥವಾ ಹಿಂದೂ ಮುಸಲ್ಮಾನ್ ಅಂತ ಹೇಳುವಂಥ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬರಿಗೂ ನ್ಯಾಯವನ್ನು ಕೊಡುವಂತಹದ್ದು, ಸರ್ಕಾರದಿಂದ ಆಗದಂಥ ಕೆಲಸವನ್ನು ಮಾಡಿಸುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ಇದ್ದೇನೆ. ಧನ್ಯವಾದಗಳು ಮೊಯ್ದೀನ್ ಭಾವರವರೇ. ಇಷ್ಟೊತ್ತು ನಮ್ಮ ತಿರುಗುಬಾಣದಲ್ಲಿ ಮನಬಿಚ್ಚಿ ನಿಮ್ಮ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದ. ಇವತ್ತಿಗೆ ಇಷ್ಟು. ಮುಂದಿನ ಬಾರಿ ಮತ್ತೊಬ್ಬ ಅತಿಥಿಯೊಂದಿಗೆ ತಿರುಗುಬಾಣದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೆಟ್, ವಾಕ್ ವಿತ್ ಕಂಫರ್ಟ್.